हरे कृष्णा 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 हरे हरे राम 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 हरे हरे कृष्णा कृष्ण कृष्ण हरे हरे राम 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 हरे हरे कृष्णा कृष्ण कृष्ण हरे हरे राम 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 हरे ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ನಾವಿವತ್ತು 15ನೇ ಅಧ್ಯಾಯವನ್ನ ಕಲಿತಾ ಇದ್ದೇವೆ. ಸೊ 15ನೇ ಅಧ್ಯಾಯವನ್ನ ನಾವು ಕಲಿಯೋದ್ರ ಮುಂಚೆ 14ನೇ ಅಧ್ಯಾಯದಲ್ಲಿ ಗುಣತ್ರಯ ವಿಭಾಗದಲ್ಲಿ ಏನೆಲ್ಲ ನೋಡಿದ್ವಿ, ಹೇಗೆ ಗುಣಗಳು ನಮ್ಮನ್ನ ಬಂಧಿಸುತ್ತವೆ. ಒಂದು ಸತ್ವಗುಣ ಮೇಲಾದ್ರೆ ರಾಜಸಿಕ ತಾಮಸ ಗುಣಗಳು ಅವು ತಾವು ಗೆಲ್ಲಬೇಕು ಅಂತ ನಮ್ಮನ್ನ ಕಾಡಿಸ್ತಿರ್ತವೆ. ಒಂದಲ್ಲ ಒಂದು ಗುಣದಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿರ್ತೇವೆ. ಅದಕ್ಕೆ ಅನುಗುಣವಾಗಿ ಅರ್ಥವಾಗುವ, ಸುಲಭವಾಗಿ ಅರ್ಥ ಆಗುವ ಹಾಗೆ ನಾವು ಕೆಲವೊಂದು ಕಥೆಗಳನ್ನ ಕೂಡ ತಿಳ್ಕೊಳ್ತಾ, ಆ ಕಥೆಗಳ ಮೂಲಕ ಹೇಗೆ ಗುಣ ಅವರನ್ನ ಬಂಧಿಸುತ್ತೆ, ಸತ್ವಗುಣದಲ್ಲಿದ್ರೂ ಕೂಡ ಹೇಗೆ ಮನುಷ್ಯ ಬಂಧಿತನಾಗುತ್ತಾನೆ, ಈ 3 ಗುಣಗಳಿಂದ ನಮ್ಮನ್ನ ನಾವು ಹೇಗೆ ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಆಗುವ ಹಾಗೆ ಮಾಡ್ಕೋಬಹುದು, ಈ ಗುಣಗಳಿಂದ ಹೇಗೆ ತಪ್ಪಿಸ್ಕೋಬಹುದು, ಅದು ಒಂದೇ ಕಾರಣ, ಅದು ಭಗವಂತನಿಗೆ ಶರಣಾಗತನಾಗುವುದು. ಅದರಿಂದ ಮಾತ್ರ ನಮ್ಗೆ ಸಾಧ್ಯವಾಗುತ್ತೆ ಅನ್ನೋದನ್ನ ನಾವು ನಿನ್ನೆ ಗುಣತ್ರಯ ವಿಭಾಗದಲ್ಲಿ ಅಧ್ಯಯನ ಮಾಡಿದ್ವಿ. ಇವತ್ತು ಭಗವಂತ ದೇವೋತ್ತಮ ಪರಮ ಪುರುಷೋತ್ತಮ ಯೋಗವನ್ನ ವಿವರಿಸ್ತಾ ಹೋಗ್ತಿದ್ದಾರೆ. ತುಂಬಾ ಅತ್ಯಂತ ರಹಸ್ಯವಾದ ಅಧ್ಯಾಯ. ನಂತರ ಬಹಳ ಉತ್ತಮವಾದಂತಹ ಅಧ್ಯಾಯ. ಅತಿ ಚಿಕ್ಕ ಅಧ್ಯಾಯ ಆದ್ರೂ ಕೂಡ ತುಂಬಾ ಘನವಾದಂತಹ ವಿಚಾರಗಳು ಅಡಗಿದೆ. ಆಧ್ಯಾತ್ಮಿಕ ಜಗತ್ತು, ನಂತರ ಭೌತಿಕ ಜಗತ್ತು, ಈ ಎರಡಿಗೂ ಭಗವಂತನೇ ಸೃಷ್ಟಿ ಮಾಡಿದ್ದಾದ್ರೂ ಕೂಡ ಆ ಎರಡರಲ್ಲೂ ಭಗವಂತ ಹೇಗೆ ಭಿನ್ನವಾಗಿದ್ದಾರೆ, ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತ ನೆಲೆಸಿದ್ದು ಈ ಭೌತಿಕ ಜಗತ್ತನ್ನ ಕೂಡ ಹೇಗೆ ನಡೆಸ್ತಿದ್ದಾರೆ ಅನ್ನೋದನ್ನ ನಾವಿಲ್ಲಿ ತಿಳಿದಿದ್ದೇವೆ. ಇದೇ ಇವತ್ತಿನ ಅಧ್ಯಾಯ 15 ಪುರುಷೋತ್ತಮ ಯೋಗ. ನೋಡೋಣ ಏನೇನು ಅಂತ. ಶಿಲ ಪ್ರಭುಪಾದ್ ಕಿ ಜೈ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಭಗವಾನುವಾಚ ಊರ್ಧ್ವಮೂಲಂ ಹದಶಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನ ತಿಳಿದವನು. ಇಲ್ಲಿ ಭಗವಂತ ಹೇಳ್ತಾ ಇರೋದು, ಬೇರುಗಳು ಮೇಲಿರುವ, ಕೊಂಬೆಗಳು ಕೆಳಗಿರುವ. ಯಾವತ್ತು ನಾವು ಮರವನ್ನ ನೋಡಿದ್ರೆ ಆ ಮರ ನಮ್ಗೆ ಹೇಗೆ ಕಾಣಿಸುತ್ತೆ? ಬೇರು ಸಾಮಾನ್ಯವಾಗಿ ಭೂಮಿಯ ಒಳಗೆ ಇರುತ್ತೆ, ಅದರ ಒಂದು ಭಾಗ ಮೇಲ್ಭಾಗ ನಮಗೆ ಮೇಲೆ ಕಾಣುತ್ತೆ. ಆದರೆ ಇಲ್ಲಿ ಆಧ್ಯಾತ್ಮಿಕ ಲೋಕ, ಆ ಒಂದು ಆಲದ ಮರದ ನೆರಳು, ಈಗ ನಾವಿರುವಂತಹ ಭೌತಿಕ ಲೋಕ, ಆಧ್ಯಾತ್ಮಿಕ ಲೋಕದ ಒಂದು ನೆರಳು ಭೌತಿಕ ಲೋಕ. ಈಗ ಅರ್ಥ ಆಗುವಾಗ ಹೇಳೋದಾದ್ರೆ, ಒಂದು ನದಿಯ ದಡದಲ್ಲಿ ಒಂದು ಮರವಿದೆ. ಆ ಮರವನ್ನ, ಒರಿಜಿನಲ್ ಮರವನ್ನ ನೋಡಿದಾಗ ಅದು ಭೂಮಿಯಲ್ಲಿ ಬೇರು ಬಿಟ್ಟು ಮರದ ಹಾಗೆ ಕಾಣುತ್ತೆ. ಅದೇ ಮರವನ್ನ ನೀರಿನಲ್ಲಿ ಕಂಡಾಗ ಹೇಗೆ ಕಾಣುತ್ತೆ? ಅದು ತಲೆ ಕೆಳಗಾದಾಗೆ ಕಾಣುತ್ತೆ ನಮ್ಗೆ, ಹೌದಲ್ವಾ? ಹಾಗಾದ್ರೆ ಯಾವುದೋ ಒಂದು ಒರಿಜಿನಲ್ ಆಗಿರುವಂತದ್ದಿದೆ, ಆ ಇರುವ ಕಾರಣದಿಂದ ನಮ್ಗೆ ಡೂಪ್ಲಿಕೇಟ್ ಕಾಣ್ತಾ ಇದೆ, ಹೌದಲ್ವಾ? ಹೀಗೆ ಆ ಒಂದು ಆಧ್ಯಾತ್ಮಿಕದ ಲೋಕದ ಆ ಒಂದು ಶ್ಯಾಡೋ ಏನ್ ಹೇಳ್ತಾರೆ, ನೆರಳು ಏನ್ ಹೇಳ್ತಾರೆ, ಆ ಪ್ರತಿಬಿಂಬವೇ ಈ ಭೌತಿಕ ಜಗತ್ತು. ಇದನ್ನ ನಾವೇನ್ ಅನ್ಕೊಂಡಿದ್ವಿ? ಇದೇ ಸತ್ಯ ಅಂತ ಅನ್ಕೊಂಡು ನಾವು ಇಲ್ಲೇ ಸಂತೋಷವನ್ನ ಹುಡುಕುವಂತಹ ಪ್ರಯತ್ನದಲ್ಲಿ ನಮ್ಮ ಜೀವನವನ್ನ ನಾವು ಕಳ್ಕೊಳ್ತಾ ಇದೀವಿ. ಅಮೂಲ್ಯವಾದಂತಹ ಜೀವನವನ್ನ ಈ ಸುಳ್ಳಿನ ಪ್ರಪಂಚದಲ್ಲಿ ಹುಡುಕ್ತಾ ಹೋಗ್ತಾ ಇದೀವಿ. ಅದರ ಸತ್ಯ ಏನಿದೆ, ಸತ್ಯ ಅನ್ನೋದು ಒಂದಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ ಇವತ್ತು. ಅದನ್ನೇ ಹೇಳ್ತಾ ಇರೋದು ಭಗವಂತ, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷ ಹೊಂದಿದೆ. ಈ ವಿಚಾರವನ್ನ, ಈ ಒಂದು ಸಂಗತಿಯನ್ನ ಅಶ್ವತ್ಥ ವೃಕ್ಷಕ್ಕೆ ಭಗವಂತ ಹೋಲಿಕೆಯನ್ನ ಮಾಡ್ತಿದ್ದಾರೆ.
ಅದರ ಎಲೆಗಳು, ವೇದ ಮಂತ್ರಗಳು. ವೇದಗಳು ಏನು ತಿಳಿಸುತ್ತವೆ? ವೇದಗಳು ತಿಳಿಸುವಂತದ್ದು ಭಗವಂತನನ್ನೇ. ಏನೆಲ್ಲ ಪಾಂಡಿತ್ಯವನ್ನ ಮಾಡ್ಕೊಂಡ್ರು ಕೂಡ ಅದ್ರಲ್ಲಿ ವೇದಾಧ್ಯಯನಗಳು, ಬೇರೆ ಬೇರೆ ಎಲ್ಲಾ ವೇದಗಳನ್ನ ಕಲಿತರು ಕೂಡ, ಪುರಾಣಗಳು ಏನೆಲ್ಲ ನೋಡಿದ್ರು ಕೂಡ ಅದು ಮೂಲ ತೋರಿಸುವಂತದ್ದು ಏನು? ನಮ್ಗೆ ಕರ್ಕೊಂಡು ಹೋಗೋದು ಎಲ್ಲಿಗೆ? ಭಗವಂತನ ಹತ್ರ ಕರ್ಕೊಂಡು ಹೋಗುವಂತದ್ದೇ ಅದು ನಮ್ಗೆ ತೋರಿಸುವಂತದ್ದು. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಈ ಮರದ ಬಗ್ಗೆ ಯಾರು ಭಕ್ತಿ ಮಾರ್ಗದಲ್ಲಿ ಬಂದು ಈ ವಿಚಾರವನ್ನ ಯಾರು ತಿಳ್ಕೊತಾರೆ, ಭಕ್ತಿಯನ್ನ ಅನುಷ್ಠಾನ ಮಾಡ್ತಾರೆ, ಭಕ್ತಿಯನ್ನ ಕಲಿತಾರೆ, ವೇದಗಳನ್ನ ತಿಳಿದ ಹಾಗೆ. ವೇದಗಳನ್ನ ತಿಳಿಯುವಷ್ಟು ಪಾಂಡಿತ್ಯವನ್ನು ಮಾಡಿ ಆ ಒಂದು ಅರ್ಥ ಮಾಡಿಕೊಳ್ಳುವಷ್ಟು ವಯಸ್ಸು, ಆಯುಷ್ಯ ನಮ್ಗೆ ಇದೆಯಾ? ಯಾರು ಈಗಿನ ಒಂದು ಕಾಲದಲ್ಲಿ 5 ವರ್ಷಕ್ಕೆ ಕರ್ಕೊಂಡು ಹೋಗಿ ಗುರುಕುಲದಲ್ಲಿ ಬಿಟ್ಟು 25 ವರ್ಷದವರೆಗೆ ನೀನ್ ಅಧ್ಯಯನ ಮಾಡು ಅಂತ ಹೇಳಿ ಆ ಒಂದು ಸಮಯ ನಮಗೆ ಇದೆಯಾ? ಈಗ ಪ್ರೆಸೆಂಟ್ ನಾವು ಆ ರೀತಿಯಾದಂತ ಸಿಚುವೇಶನ್ ಅಲ್ಲಿ ನಾವು ಬದುಕ್ತಾ ಇದೀವ? ಇದನ್ನ ಹಿಂದನೆ ವೇದವ್ಯಾಸರು ಏನೆಲ್ಲ ಬರುತ್ತೆ ಮುಂದೆ ಅನ್ನೋದನ್ನ ಎಲ್ಲವನ್ನೂ ಬರೆದಿಟ್ಟಿದ್ರು. ಆ ಒಂದು ಭಾಗವತಂ, ಶ್ರೀಮದ್ ಭಾಗವತಂ ಬರೋ ಮೊದಲೇ ಬುದ್ಧನ ಒಂದು ಅವತಾರ ಆಗಿರ್ಲಿಲ್ಲ, ಆದ್ರೆ ಬುದ್ಧನ ಒಂದು ಅವತಾರವಾಗುತ್ತೆ ಅಂತ ಬರೆದಿದ್ರು. ಹಾಗೆ ಈ ಮುಂದೆ ಏನೆಲ್ಲ ಆಗತ್ತೆ ಅಂತ ಹೇಳಿ ಋಷಿಮುನಿಗಳು ಅವರೆಲ್ಲ ಮುಂದೆ ಆಗೋದನ್ನೆಲ್ಲ ಬರೆದಿಟ್ಟಿದ್ರು. ಸೊ ಕಲಿಯುಗಕ್ಕೆ ಏನು? ಭಕ್ತಿ, ಹರಿನಾಮವನ್ನ ನಾವು ಮಾಡುವ ಮೂಲಕ ಆ ಭಗವಂತನನ್ನ ತಿಳಿಬಹುದು. ಇಲ್ಲಿ ನೋಡ್ತಾ ಇದೀವಿ, ಇಲ್ಲಿ ನಿಜವಾದ ಒಂದು ಆಧ್ಯಾತ್ಮಿಕ ಲೋಕವಿದೆ. ಅದು ಏನಾಗಿದೆ, ನೀರಿನ ಮೇಲೆ ಆ ಒಂದು ನೆರಳು ಬಿದ್ದು ಆ ನೆರಳಿಂದ ಆ ಬೇರುಗಳ ಮೇಲಿದೆ. ಬೇರುಗಳ ಮೂಲದಲ್ಲಿರುವಂತದ್ದು ಬ್ರಹ್ಮ, ಅಲ್ಲಿಂದ ಸೃಷ್ಟಿ ಆಗ್ತಾ ಇದೆ. ಆದ್ರೆ ಬ್ರಹ್ಮನಿಗಿಂತ ಮೇಲಿರುವಂತದ್ದು ಭಗವಂತ. ಆದ್ರೆ ಬ್ರಹ್ಮನೇ ಇಲ್ಲಿ ಕೊನೆ ಅಲ್ಲ. ಬ್ರಹ್ಮನನ್ನ ಸೃಷ್ಟಿ ಮಾಡಿದ್ದರು ಗರ್ಭದಾಯಕಶಾಹಿ ವಿಷ್ಣು. ಆ ವಿಷ್ಣು ಆ ಬ್ರಹ್ಮನನ್ನ ಸೃಷ್ಟಿ ಮಾಡಿದ ನಂತರ ಇನ್ನು ಉಳಿದದ್ದೆಲ್ಲ ಸೃಷ್ಟಿ ಮಾಡಿದ್ಯಾರು? ಬ್ರಹ್ಮ. ಏನ್ ನೋಡ್ತಾ ಇದೀವಿ, ಉನ್ನತ ಲೋಕಗಳಂತ ನಾವೇನ್ ಹೇಳ್ತೀವಿ, ಆ ಉನ್ನತ ಲೋಕಗಳಲ್ಲಿ ಸರಸ್ವತಿ, ಲಕ್ಷ್ಮಿ, ಗಣಪತಿ, ಇಂದ್ರ, ಸೂರ್ಯ ಇವರೆಲ್ಲ ಏನ್ ಮಾಡ್ತಿದ್ದಾರೆ? ಅಲ್ಲಿ ಮೇಲಿದ್ದಾರೆ. ನಂತರ ದೇವತೆಗಳು ಅಂದ್ರೆ ಇಂದ್ರ, ಚಂದ್ರ, ಆತರ ಬೇರೆ ಬೇರೆ ಆ ಭೋಗವನ್ನ ಮಾಡುವಂತಹ ವರುಣ, ವಾಯು ಇವರೆಲ್ಲ ನೆಕ್ಸ್ಟ್ ಬರ್ತಾರೆ. ನಂತರ ಈ ಗಂಧರ್ವರು ಅಂತ ಹೇಳ್ತಾರಲ್ಲ ಅವ್ರು ಬರ್ತಾರೆ. ನಂತರ ಈ ಪಾಂಡಿತ್ಯವನ್ನ ಮಾಡುವಂತ 4 ವರ್ಣಾಶ್ರಮಗಳು ಏನಿದೆ ಅದು ಬರುತ್ತೆ. ನಂತರ ಈ ಪ್ರಾಣಿಗಳು ಬರುತ್ತೆ, ನಂತರ ಪಕ್ಷಿಗಳು ಬರುತ್ತೆ, ಮತ್ತೆ ಸರೀಸೃಪಗಳು, ಏನ್ ಹಾವು, ಚೇಳು ಇವೆಲ್ಲ ಇದೆಯಲ್ಲ ಅದು. ಅಂದ್ರೆ ಈ ಒಂದು ಮರವನ್ನ ತಿಳ್ಕೊಂಡಾಗ ಈ ಮರ ಹಂತ ಹಂತವಾಗಿ ಏನ್ ಹೇಳುತ್ತೆ ಅಂತಂದ್ರೆ, ಒಂದು ಸ್ಟೆಪ್ ಬೈ ನಾವು ಒಂದು ಅರ್ಥವನ್ನ ಮಾಡ್ಕೊಂಡು ಮೇಲಿನ ಹಂತಕ್ಕೆ ನಾವು ಹೋಗ್ತಾ ಇದೀವಿ. ಈಗ ಮನುಷ್ಯನ ಒಂದು ಆ ಹಂತದಲ್ಲಿ ನಾವಿದ್ದೇವೆ. ಇಲ್ಲೇ ಇರ್ತೀವಿ ಅಂತ ಹೇಳಲಿಕ್ಕೂ ಬರಲ್ಲ. ನಾವು ಮೇಲ್ ಕೂಡ ಹೋಗ್ಬೋದು, ನಾವು ಕೆಳಗ್ ಕೂಡ ಹೋಗ್ಬೋದು. ಕೆಲವ್ರು ಹೇಳ್ತಾರೆ ಮನುಷ್ಯನ ಒಂದು ಜನ್ಮ ಬಂದ ನಂತರ ಮತ್ತೆ ಅವ್ರಿಗೆ ಪ್ರಾಣಿ ಜನ್ಮ ಬರೋಲ್ಲ, ಇದೇ ಲಾಸ್ಟ್ ಅಂತ. ಅದು ತಪ್ಪು ಕಲ್ಪನೆ. ಅವರು ಯಾವ ಒಂದು ಆಧಾರದ ಮೇಲೆ ಅದನ್ನ ಹೇಳಲಿಕ್ಕೆ ಸಾಧ್ಯ? ಭಗವದ್ಗೀತೆ ಅಂತ ಪ್ರಮಾಣ ಗ್ರಂಥವನ್ನ ಯಾಕೆ ಕೊಟ್ಟಿದ್ದಾರೆ? ಅದನ್ನ ಭಗವಂತನೇ ಸ್ವತಃ ಯಾಕೆ ಹೇಳ್ತಿದ್ದಾರೆ? ಅದನ್ನ ನಾವು ಕೇಳ್ಬೇಕಲ್ವಾ? ಸೊ ಹಾಗಾಗಿ ಈ ಒಂದು ಮನುಷ್ಯ ಜೀವನ ಏನು ಬಂದಿದೆ, ಇದು ಹಂತ ಹಂತವಾಗಿ ನಾವು ಮೇಲೆ ಹೋಗಿ ನಮ್ಮ ಲೋಕವನ್ನ ಸೇರುವಂತಹ ಪ್ರಯತ್ನವನ್ನ ನಾವು ಮಾಡಬೇಕು. ನಾವು ಹಿಂದಿನ ಅಧ್ಯಾಯದಲ್ಲಿ ಕೂಡ ನಾವು ಅದ್ರ ಬಗ್ಗೆ ನೋಡಿದ್ವಿ. ಹೇಗೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಜ್ಞಾನದ ಹಂತಗಳನ್ನ ನೋಡಿದ್ವಿ. ಆ ರೀತಿಯಲ್ಲಿ ಜ್ಞಾನದ ಹಂತದಿಂದ ನಾವೇನ್ ಮಾಡ್ಬೇಕು? ಹಂತ ಹಂತವಾಗಿ ಹೋಗಿ ನಮ್ಮ ಲೋಕವನ್ನ ನಾವು ಸೇರ್ಬೇಕು. ಅಧೋಶ್ಚೋರ್ಧಂ ಪ್ರಸ್ತುತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಃ ಅಧಶ್ಚ ಮೂಲ್ಯಾನು ಅನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೆ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮದೊಂದಿಗೆ ಬಂಧಿತವಾಗಿದೆ. ಇಲ್ಲಿ ನಾವು ಇದರಲ್ಲಿ ಅರ್ಥ ಮಾಡ್ಕೋಬಹುದು, ಈ ಮರಕ್ಕೆ ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಅಂದ್ರೆ ಕೆಳಗಡೆನೂ ಬೇರುಗಳು ಹರಡಿಕೊಂಡಿದೆ, ಮೇಲೂ ಇದೆ. ಅಂದ್ರೆ 2 ರೀತಿಯಲ್ಲಿ. ಯಾವ ರೀತಿ? ಆಧ್ಯಾತ್ಮಿಕಕ್ಕೆ ಹೋಗ್ಬೇಕಂದ್ರೆ ಮೇಲಿನ ಹಂತಕ್ಕೆ ಹೋಗ್ತಾ ಇದೀವಿ, ಅದೇ ಕೆಳಮುಖವಾಗಿ ಬರ್ಬೇಕಾದ್ರೆ ಅದಕ್ಕೆ ಕಾರಣವೇನು? ನಿನ್ನೆ ನಾವು ನೋಡಿದ್ವಿ, ಗುಣತ್ರಯಗಳು. ಈ ಒಂದು ಪ್ರಕೃತಿಯಲ್ಲಿ ನಾವು ಭಗವಂತನ ಒಂದು ಶೇಷ ಭಾಗವೇ ಆಗಿದ್ದು ನಾವು ಪರಿಶುದ್ಧವಾಗಿದ್ವಿ. ಹೇಗೆ ನೀರು
ಶುದ್ಧವಾಗಿರುತ್ತೆ. ಅದಕ್ಕೆ ಒಂದ್ ಸ್ವಲ್ಪ ಬಣ್ಣವನ್ನ ಹಾಕಿದಾಗ ಅದು ಹೇಗೆ ಬದಲಾಗುತ್ತೆ, ಹಾಗೆ ನಾವು ಭಗವಂತನಿಂದ ಶೇಷ ಭಾಗವಾಗಿ ಉಳಿದಿದ್ದೇವೆ. ಆ ಶೇಷ ಭಾಗವಾಗಿ ಉಳಿದು ಕರ್ಮಾನುಸಾರ ನಾವು ಈ ಒಂದು ಭೌತಿಕ ಜಗತ್ತಿನಲ್ಲಿ ಆ ಕರ್ಮಾನುಸಾರಕ್ಕೆ ತಕ್ಕ ಹಾಗೆ ನಮ್ಗೆ ಒಂದು ದೇಹವನ್ನ ಕೊಟ್ಟಿದ್ದಾನೆ. ಆ ಒಂದು ಕೊಟ್ಟ ನಂತರ ಈ ಒಂದು ಭೌತಿಕ ಜಗತ್ತಿಗೆ ಬಂದ ನಂತರ ಇಲ್ಲಿ ಗುಣತ್ರಯಗಳು ಯಾವುದೇ ಒಂದು ಗುಣಗಳಿಂದ ಆಗಿರುವಂತಹ ಈ ಗುಣಗಳ ನಮ್ಮ ಮೇಲೆ ಪ್ರಭಾವ ಬಿದ್ದಾಗ ಈ ಪರಿಶುದ್ಧವಾದದ್ದು ಮರ್ತು ಹೋಗ್ಬಿಡುತ್ತೆ. ಆ ಪರಿಶುದ್ಧತೆಯನ್ನ ಭಗವಂತನ ಸಂಬಂಧವನ್ನ ನಾವು ಕಳ್ಕೊಂಡಾಗ ಆ ಪರಿಶುದ್ಧವಾದ ನೀರಿನಲ್ಲಿ ಬಣ್ಣವನ್ನ ಹಾಕಿದಾಗ ಅದರ ಒಂದು ಶುದ್ಧತ್ವವನ್ನು ಅದು ಹೇಗೆ ಕಳೆದುಕೊಳ್ತೋ ಹಾಗೆ ನಾವು ಈ ಒಂದು ಭೌತಿಕ ಜಗತ್ತಿನಲ್ಲಿ ನಾವು ಯಾವಾಗ ಒಂದು ಜನ್ಮವನ್ನ ತೆಗೆದುಕೊಂಡ್ವಿ ಆಗ ಏನಾಗುತ್ತೆ, ಈ ಗುಣತ್ರಯಗಳು ಅನ್ನುವಂತಹ ಒಂದು ಬಣ್ಣ ಏನಾಗುತ್ತೆ ನಮ್ಮನ್ನ ಕಲ್ಮಶಗೊಳಿಸುತ್ತೆ. ಆ ಕಲ್ಮಶದಿಂದ ಏನಾಗುತ್ತೆ, ಒಂದು ಪೊರೆ ಆವರಿಸುತ್ತೆ ನಮಗೆ. ಭಗವಂತನ ನಿಜವಾದ ಒಂದು ಸೇವಕ ಅನ್ನುವಂಥದ್ದನ್ನ ನಾವು ಮರೆತು ಹೋಗ್ಬಿಡ್ತೀವಿ. ಹಾಗಾಗಿ ಆ ಗುಣತ್ರಯಗಳು ಹೇಗೆ ಬರುತ್ತೆ, ಹೇಗೆ ಅಂತಂದ್ರೆ ಇಂದ್ರಿಯ ವಸ್ತುಗಳು, ಅದರ ಕುಡಿಗಳು, ಆ ಒಂದು ಆಸಕ್ತಿ, ವಿಷಯ ಆಸಕ್ತಿ ಇರ್ಬೋದು, ಇಂದ್ರಿಯ ವಸ್ತುಗಳ ಒಂದು ಆಸಕ್ತಿ ಇರಬಹುದು. ಇದರಿಂದ ನಮ್ಗೆ ಏನಾಗುತ್ತೆ, ಒಂದು ಆ ಆಸೆಯಿಂದ ನಾವು ಈ ಒಂದು ಕಲ್ಮಶಕ್ಕೆ ಒಳಪಡ್ತೀವಿ. ಅದರ ಕುಡಿಗಳು, ಇಂದ್ರಿಯ ಆ ಒಂದು ಏನ್ ಹೇಳ್ತಾರೆ, ಇಂದ್ರಿಯ ಒಂದು ಭೋಗವನ್ನ ಮಾಡ್ತೀವಲ್ಲ, ಅದರ ಒಂದು ಮರದ ಒಂದು ಕುಡಿಗಳು, ಆ ಒಂದು ಆಸೆ ತೀರಲ್ಲ, ಮತ್ತೆ ಇನ್ನೊಂದು ಆಸೆ ಅದು ತೀರ್ತು, ಇನ್ನೊಂದಾಸೆ ಅದು ಏನಾಗುತ್ತೆ, ಆ ಒಂದು ಆಸೆ 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 ಅಂತ ಹೇಳಿ ಇನ್ನೊಂದು ಏನಾಗುತ್ತೆ, ಇನ್ನೊಂದು ಹಂತ ಹೋಗಿ ನಾವು ಕಂಪ್ಲೀಟ್ ಆಗಿ ಆಧ್ಯಾತ್ಮಿಕವನ್ನ ಮರೆತು ಇದೇ ಪರ್ಮನೆಂಟ್ ಅನ್ನೋ ರೀತಿಯಲ್ಲಿ ನಾವು ಆ ಒಂದು ಫಲಾಪೇಕ್ಷಿತ ಒಂದು ಫಲದಲ್ಲಿ ಕರ್ಮದಲ್ಲಿ ಬಂಧಿತರಾಗ್ಬಿಡ್ತೀವಿ. ಅಂದ್ರೆ ಕಂಪ್ಲೀಟ್ ಆಗಿ ನಾವು ಬಂದಿರೋಂಥದನ್ನ ಮರ್ತ್ ಹೋಗ್ತೀವಿ ಅಂತ. ನ ರೂಪಮಸ್ಯೇಹ ತತೋಪಲಭ್ಯತೆ ನಾಂತೋ ನ ಚಾದಿರ್ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತತಃ ಪದಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನಾ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯತಃ ಪ್ರವೃತ್ತಿ ಪ್ರಸುತಾ ಪುರಾಣಿ. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿರುವಂತದ್ದು ಡೂಪ್ಲಿಕೇಟ್. ಯಾಕೆ ಇಲ್ಲಿ ಕಾಣ್ಲಿಕ್ಕೆ ಆಗೋದಿಲ್ಲ ಅಂದ್ರೆ, ಯಾಕಂದ್ರೆ ಅದಿಲ್ಲ. ಇಲ್ಲಿರುವಂತದ್ದು ಶ್ಯಾಡೋ ಮಾತ್ರ, ಅದರ ನೆರಳು ಮಾತ್ರ ಇದೆ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರವನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಇಲ್ಲಿ ಪರಮಾತ್ಮ ಹೇಳ್ತಾ ಇರುವಂತದ್ದು, ಇಲ್ಲಿ ನಿಜವಾಗ್ಲೂ ನಾವು ಆ ಒಂದು ಜಗತ್ತನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಅಂತ್ಯ ಆಗ್ಲಿ ಇರುವುದು ಇಲ್ಲಲ್ಲ. ಅಲ್ಲಿ ಬೇರೆ ಅಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಅಸ್ಥಿವಾರಗಳು ಹೇಗೆ ಆ ಒಂದು ಮರದ ಕೊಂಬೆ ಟೊಂಗಿಗಳೆಲ್ಲ ಚಾಚಿಕೊಂಡಿದೆಯಲ್ಲ, ಹೇಗೆ ಚಾಚಿಕೊಂಡಿದೆ, ಅದೆಲ್ಲ ಒಂದಕ್ಕೊಂದು ಕನೆಕ್ಷನ್ ಆಗಿ ಆ ಅಸ್ಥಿವಾರಗಳೆಲ್ಲ ಅದು ಬೇರೆ ಬಿಟ್ಕೊಂಡಿದೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಕಷ್ಟ. ಆದ್ರೆ ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ, ಇಲ್ಲಿ ಕತ್ತಿಗಳು ಬೇಕಾಗಿಲ್ಲ, ಅಸ್ತ್ರಗಳು ಬೇಕಾಗಿಲ್ಲ, ಇಲ್ಲಿ ಬೇಕಾಗಿರೋದು ಅನಾಸಕ್ತಿ, ವಿವೇಕದಿಂದ ಈಗ ಬಂದಿರುವಂತಹ ಕೆಲಸ ಏನು, ನಾನಿಲ್ಲಿ ಯಾಕೆ ಜನ್ಮವನ್ನ ಪಡೆದುಕೊಂಡಿದ್ದೇನೆ, ನನ್ನ ಕರ್ತವ್ಯವೇನು, ನಾನು ಎಲ್ಲದಕ್ಕೂ ಅಂಟ್ಕೊಳ್ತಾ ಹೋಗ್ತಾ ಇದ್ದೀನಲ್ಲ, ನಾನು, ನನ್ನ ಮಕ್ಕಳು, ನನ್ನ ದೇಶ, ನನ್ನದೊಂದು ಪ್ರತಿಯೊಂದು ಆ ಒಂದು ಕಡೆ ಹೇಳ್ತಾರೆ. ಒಂದು ಭಾಗವತಂ ಪುರಾಣದಲ್ಲಿ ಅನ್ಸುತ್ತೆ, ನಾನ್ ಕ್ಲಾಸ್ ಮಾಡ್ಬೇಕಾದ್ರೆ ಕೇಳ್ಬೇಕಾದ್ರೆ ಅದು ಕೇಳಿದ್ದು, ಒಂದು ಬ್ರಹ್ಮಾಂಡ, ಅದೆಷ್ಟು ಮಟ್ಟದ ಚಿಕ್ಕ ಬ್ರಹ್ಮಾಂಡ ಅಂದ್ರೆ ನಾವು ಬದುಕ್ತಾ ಇರುವಂತಹ ಬ್ರಹ್ಮಾಂಡ, ಅದು ಬೇರೆ ಬ್ರಹ್ಮಾಂಡಗಳಿಗೆ ಕಂಪೇರ್ ಮಾಡಿದ್ರೆ ಚಿಕ್ಕ ಬ್ರಹ್ಮಾಂಡ. ಅದ್ರಲ್ಲಿ ಭಗವಂತನ ಲೀಲೆಗಳು ಏನೇನೂ ಅಲ್ಲ. ಅಂದ್ರೆ ಆ ಭಗವಂತನ ಒಂದು ಅಚಿಂತ್ಯ ಅದು ಎಷ್ಟೊಂದು ಏನು ಲೀಲೆಗಳಿದೆಯಲ್ಲ, ಅದೆಲ್ಲ ಬೇರೆ ಲೋಕಗಳಿಗೆ ಕಂಪೇರ್ ಮಾಡಿದ್ರೆ ನಾವಿರುವಂತದ್ದು ಬಹಳ ಸಣ್ಣದಾಗಿರುವಂತದ್ದು ಒಂದು ಬ್ರಹ್ಮಾಂಡ. ಆ ಬ್ರಹ್ಮಾಂಡದಲ್ಲಿ ಒಂದು ಭಾರತದಲ್ಲಿ ಒಂದು ಕರ್ನಾಟಕದಲ್ಲಿ ಒಂದು ಮಂಗಳೂರಲ್ಲಿ ಯಾವುದೋ ಒಂದೂರಲ್ಲಿ ಯಾವುದೋ ಒಂದು ಮನೆ, ಯಾವುದೋ ಮನೆಯಲ್ಲಿ ಒಂದು ಕಡೆ ಕೂತಿದೀವಿ ನಾವು. ಅಂದ್ರೆ ಎಷ್ಟು ಅಲ್ಪರು, ಎಷ್ಟು ಚಿಕ್ಕವರಿದ್ದೀವಿ ನಾವು. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಾನು, ನನ್ನದು, ನಾನು ಹಾಳ್ಬೇಕಾಗಿರೋದು, ನಾನೇನೋ ಪ್ರತಿಷ್ಠೆನ ನಾನೇನೋ ಬೆಳೆಸ್ಕೊಳ್ತೀನಿ, ಯಾವ ರೀತಿ ನಮ್ಮ ಮೇಲೆ ನಾವು ಅದ್ ನಾನು 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 ಅಂತ ಹೇಳಿ ಅದಕ್ಕೆ ನಾವು ಎಷ್ಟು ಅಂಟುಕೊಂಡಿದ್ದೇವೆ. ಅದಕ್ಕೆ ಹೇಳ್ತಾ ಇರೋದು,
ಇಷ್ಟು ಬ್ರಹ್ಮಾಂಡದಲ್ಲಿ ನನ್ನದೊಂದು ಸಣ್ಣ, ಎಷ್ಟು ಅಂತಂದ್ರೆ ಈ ಮಳೆ ಬರುಬೇಕಾದ್ರೆ ಒಂದು ಸಣ್ಣ ಹುಳುಗಳು ನಮ್ಮ ಕಣ್ಣ ಮುಂದೆ ಕಣ್ಣ ಮುಂದೆನೆ ಸತ್ತೋಗ್ಬಿಡ್ತವೆ. ಅಂಥದ್ದು ಈ ದೇವತೆಗಳ ಕಾಲಮಾನದಲ್ಲಿ ನಾವು ಎಷ್ಟೋ ಸತಿ ಹುಡ್ತೀವಿ, ಎಷ್ಟೋ ಸತಿ ಹೋಗ್ತೀವಿ. ಆದ್ರೆ ನಾವೇನ್ ಅನ್ಕೊಳ್ತಾ ಇದೀವಿ, ನಾವು ಪರ್ಮನೆಂಟ್. ಈ ಜ್ಞಾನವನ್ನ ತಿಳಿದುಕೊಂಡು, ಅಲ್ಲ ನಾನು ಪರ್ಮನೆಂಟ್ ಅಲ್ಲ, ನಾನು ಬಂದಿರುವಂತದ್ದು ಕೇವಲ ಒಂದು ಭಗವಂತನ ಒಂದು ಸೃಷ್ಟಿಯಲ್ಲಿ ನನ್ನ ಒಂದು ಸೃಷ್ಟಿಯಾಗಿದೆ. ಆದ್ರೆ ನಾನು ಯಾವ್ದನ್ನ ತಿಳ್ಕೊಂಡು ನಾನು ಬಂದ್ಬಿಟ್ಟಿದ್ದೀನಿ. ನಾನು ಬೇಕು ಅಂತ ಬಂದಿರೋದು ನನ್ನದೇ ಒಂದು ಕಾರಣ. ನಾನು ಬರ್ಬೇಕು ಅಂತ ಬಂದಿದ್ದಕ್ಕೆ ಭಗವಂತ ಎಲ್ಲ ಅವಕಾಶವನ್ನ ಕೊಟ್ಟಿದ್ದಾನೆ. ಆದ್ರೆ ನಾನು ಏನಕ್ಕೆ ಬಂದಿದ್ದೇನೆ, ಮತ್ತೆ ನಾನು ಎಲ್ಲಿಗೆ ಹೋಗ್ಬೇಕು ಅದನ್ನ ತಿಳ್ಕೊಂಡು, ಇಲ್ಲಿರುವಂತದ್ದೆಲ್ಲವೂ ನಶ್ವರ, ಕ್ಷಣಿಕ ಅನ್ನೋದನ್ನ ಅರ್ಥ ಮಾಡ್ಕೊಂಡು, ಆ ಒಂದು ಅನಾಸಕ್ತಿಯ ಶಸ್ತ್ರ ಏನಿದೆಯಲ್ಲ, ಆ ಶಸ್ತ್ರದಿಂದ ಈ ದೃಢವಾದ ಬೇರನ್ನ ನಾವು ಕಡಿದು ಹಾಕ್ಬೇಕು. ಇನ್ನ ಯಾವ್ದು ಕೊಡ್ಲಿ ತಗೊಳ್ತೀನಿ, ಮಚ್ ತಗೊಳ್ತೀನಿ, ಇನ್ ಯಾವ್ದು ಆಯುಧವನ್ನ ತಗೊಂಡೆ ನಾನು ಅದನ್ನ ಕಡಿತೀನಿ ಅಂತಂದ್ರೆ ಇದು ಸಾಧ್ಯವೇ ಇಲ್ಲ. ನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗೋದಿಲ್ಲೋ ಆ ಸ್ಥಳವನ್ನು ಹುಡುಕಬೇಕು. ಯಾವುದೋ ಜನ್ಮದ ಸುಕೃತ ಭಗವಂತ ಎಲ್ಲಿವರೆಗೂ ನಾವು ಒಂದು ಪುಣ್ಯವನ್ನ ಮಾಡಿ, ಅಂದ್ರೆ ಭಗವಂತನ ಒಂದು ಸೇವೆಯನ್ನ ಮಾಡಿದ್ವು, ಅಲ್ಲಿಂದ ಮತ್ತೆ ನಮ್ಗೆ ಕಂಟಿನ್ಯೂ ಆಗ್ತದೆ. ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಒಂದು ವಯಸ್ಸಿನವರಿರ್ಬಹುದು. ಇದೆಲ್ಲ ವಯಸ್ಸಿಗೆ ಸಂಬಂಧ ಪಡುವುದಿಲ್ಲ, ದೇಹಕ್ಕೆ ಸಂಬಂಧ ಪಡುವುದಿಲ್ಲ. ಇದು ನಾವು ಎಲ್ಲೆಲ್ಲಿ ಆ ಪುಣ್ಯದ ಫಲವನ್ನ ಮಾಡ್ಕೊಂಡಿದ್ವಿ, ಆ ಭಗವಂತನ ಸೇವೆಯನ್ನ ಎಲ್ಲೆಲ್ಲಿವರೆಗೂ ಎಷ್ಟೆಷ್ಟು ಜನ ಮಾಡ್ಕೊಂಡಿದ್ವಿ, ಅಲ್ಲಿಂದ ಪ್ರಾರಂಭವಾಗ್ತದೆ. ಮತ್ತೆ ಆ ಜ್ಞಾನವನ್ನ ಪಡೆದುಕೊಂಡು ನಾವು ಮತ್ತೆ ಆ ಭಗವಂತನನ್ನ ಎಲ್ಲಿಂದ ಬಂದಿದೀವಲ್ಲ ಆ ಮೂಲಕ್ಕೆ ನಾವು ಹೋಗ್ಬೇಕು. ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅದನ್ನ ಜ್ಞಾನ ವಿವೇಕದಿಂದ ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗತನಾಗ್ಬೇಕಾದ್ರೆ ಏನ್ ಮಾಡ್ಬೇಕು? ಈಗ ನಾವು ಆ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ನಾನು ಭಗವಂತನನ್ನ ಸೇರ್ಬೇಕಾದ್ರೆ ನಾನು ಏನೆಲ್ಲ ಮಾಡ್ಬೇಕು, ಅಲ್ಲೋಗಿ ನಾನು ಏನ್ ಮಾಡ್ತೀನಿ, ಅಲ್ಲಿ ಹೋಗಿ ಮಾಡುವುದನ್ನ ನಾನು ಇಲ್ಲಿ ಅಭ್ಯಾಸ ಮಾಡ್ಬೇಕು. ಇಲ್ಲಿ ಅಭ್ಯಾಸ ಮಾಡಿದ್ರೆ ನಾನು ಅಲ್ಲಿ ಹೋಗ್ತೀನಿ. ಈಗ ನಾನೊಂದು ಅಮೆರಿಕಾಗ ಹೋಗ್ಬೇಕು, ಇಲ್ಲ ನ್ಯೂಜಿಲೆಂಡ್ ಎಲ್ಲೋ ಹೋಗ್ಬೇಕು, ಅಲ್ಲಿ ಇರುವಂತಹ ಒಂದು ಕಲ್ಚರ್ನ ನಾನು ಇಲ್ಲೇ ಕಲಿತು ನನಗೆ ಒಂದು ಪಾಸ್ಪೋರ್ಟ್, ವೀಸಾ ಎಲ್ಲವೂ ಇಲ್ಲಿ ಕೊಟ್ರೆ ನಾನು ಆ ದೇಶಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಹೋಗ್ಲಿಕ್ಕೆ ನಾನು ಅನ್ಫಿಟ್ ಅಂದ್ರೆ, ನನಗೆ ವೀಸಾ ಸಿಕ್ಕಿಲ್ಲ ಅಂದ್ರೆ ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇಲ್ಲೇ ಇದ್ದು ನಾವೇನ್ ಮಾಡ್ಬೇಕು, ಅದನ್ನೆಲ್ಲ ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ನಾವು ಮಾಡ್ಬೇಕು. ಹಾಗಾಗಿ ನಾವು ಮತ್ತೆ ಆ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗ್ಬೇಕಾದ್ರೆ ಅದನ್ನ ಇಲ್ಲೇ ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು? ಆ ಭಗವಂತನ ನಾಮಗಳನ್ನ ಹೇಳುವಂಥದ್ದು, ಭಕ್ತರ ಜೊತೆಯಲ್ಲಿ ಸೇರಿ ಸಾಧು ಸಂತರ ಒಂದು ಸಹವಾಸವನ್ನ ಮಾಡುವಂಥದ್ದು, ಧರ್ಮ ಗ್ರಂಥಗಳಂತಹ ಭಗವದ್ಗೀತೆ ಭಾಗವತನ ಕಥಾಶ್ರವಣ ಮಾಡುವಂಥದ್ದು, ಆ ಭಗವಂತನಿಗೆ ನೈವೇದ್ಯ ಮಾಡಿರುವಂತಹ ಪ್ರಸಾದವನ್ನ ತಿನ್ನುವಂಥದ್ದು, ನಮ್ಮ ಕೈಲಾದಂತಹ ಸೇವೆಯನ್ನ ಭಗವಂತನಿಗೆ ಮಾಡ್ತಾ ಹೋಗುವಂಥದ್ದು, ಪ್ರತಿಯೊಂದನ್ನ ಮಾಡ್ತಾ ಮಾಡ್ತಾ ನಮ್ಮಲ್ಲಿರುವಂತಹ ಏನ್ ಪ್ರಾಪರ್ಟೀಸ್ ಏನಿದೆ ಅಲ್ಲ ಅದನ್ನೆಲ್ಲ ನಾವೇನ್ ಮಾಡ್ಬೇಕು, ಒಂದೊಂದಾಗಿ ತೆಗ್ದು ಹೊರಗಡೆ ಹಾಕ್ಬೇಕು. ಏನ್ ಪ್ರಾಪರ್ಟೀಸ್ ಅಂದ್ರೆ ಕಾಮ, ಕ್ರೋಧ, ಮದ, ಮೋಹ, ಮತ್ಸರ್ಯ ಎಲ್ಲ ತುಂಬಿಕೊಂಡಿದೆ ಇದು. ಅದನ್ನೇನ್ ಮಾಡ್ಬೇಕು, ವಿವೇಕ ಅನ್ನೋದ್ರಿಂದ, ಆ ವಿವೇಕದಿಂದ ಏನ್ ಮಾಡ್ತಾ ಇದ್ದೀನಿ ಅನ್ನ ಆ ನಮ್ಮೊಳಗೆ ಕುರುಕ್ಷೇತ್ರ ನಡಿಬೇಕು. ದಿನ ನಮ್ಮೊಳಗ್ ನಡಿಬೇಕು, ಯಾರೊಳಗೋ ನಡೆಯೋದು ಬೇಡ. ನಮ್ಮೊಳಗೆ ನಮ್ಗೆ ಅರ್ಥವನ್ನ ಮಾಡ್ಕೊಂಡು ನನ್ನೊಳಗೆ ನಾನು ಯುದ್ಧವನ್ನ ಮಾಡ್ತಾ ಇದ್ದೀನಿ. ಯಾವ್ದ್ರ ಮಧ್ಯೆ? ಈ ಕಾಮ, ಕ್ರೋಧ, ಷಡ್ವರ್ಗಗಳು ನನ್ನನ್ನ ಬಂಧಿಸ್ತಾ ಇದೆ. ನಾನು ಒಳ್ಳೆ ಕಡೆ ಹೋಗ್ಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ. ಪ್ರತಿದಿನ ನಾವು ಅದ್ರ ಜೊತೆಗೆ ಫೈಟ್ ಮಾಡ್ತಾ ಒಂದಲ್ಲ ಒಂದು ದಿವಸ ನಾವು ಖಂಡಿತ ಗೆಲ್ತೀವಿ. ಯಾಕೆ ಅಂತಂದ್ರೆ ಭಗವಂತನಿಗೆ ಶರಣಾದ್ರೆ ಸಾಕು. ಅನನ್ಯಶ್ಚಿಂತ ಎಂತೋಂ ಯೇ ಜನೋ ಪರ್ಯಪಾಸತಿ. ಅವನ್ನ ಯಾವಾಗ ನಾವು ನೆನೆಸ್ತೀವಿ, ಅವನಿಗೆ ಶರಣಾಗತರಾಗ್ತೀವಿ, ಅಲ್ಲಿಂದ ಏನಾಗತ್ತೆ, ಭಗವಂತ ಅವನ್ನ ನಮ್ಮ ಎಲ್ಲ ಯೋಗಕ್ಷೇಮವನ್ನ ಭಗವಂತ ನೋಡ್ಕೊಳ್ತಾನೆ. ಒಂದೇ ಮಾಡ್ಬೇಕಾಗಿರೋದು ಭಗವಂತನಿಗೆ ಶರಣಾಗುವಂಥದ್ದು. ಈ ಪ್ರಪಂಚ ಏನಾಗಿದೆ ಅವನಿಂದಲೇ ಪ್ರಾರಂಭ ಆಗುತ್ತೆ, ಅವನಿಂದಲೇ ವಿಸ್ತಾರಗೊಂಡು ಎಲ್ಲವೂ ಅವನಿಗೆ ಸೇರಿರುವಂತದ್ದು. ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯತ್ ಗತ್ವಾ ನ ನಿವರ್ತಂತೆ ತತ್ತಾಮ ಪರಮಂ ಮಮ. ನನ್ನ ಆ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದಿಲ್ಲ. ನಾವು 7ನೇ ಅಧ್ಯಾಯದಲ್ಲಿ ಮಹತ್ತತ್ವ ಬ್ರಹ್ಮಾಂಡವು ಹೇಗಾಗಿದೆ, ಅದು 24 ಘಟಕಾಂಶಗಳು ಪಂಚಭೂತಗಳಿಂದ ಸೇರಿ ಎಲ್ಲವೂ ಸೇರಿ ಆ ಒಂದು ಪದರು ಒಂದು ತೆಂಗಿನಕಾಯಿಯನ್ನ ಎಷ್ಟು ಪದರಗಳಿರುತ್ತೆ. ಮೇಲೆ ಒಂದು ರೀತಿಯಾದಂತಹ ಪದರು, ಅದರೊಳಗಡೆ ಇನ್ನೊಂದು ರೀತಿಯಾದಂತಹ ಪದರು, ಅದರೊಳಗಡೆ ಒಂದು ಚಿಪ್ಪು ಗಟ್ಟಿಯಾಗಿದೆ, ಅದರೊಳಗಡೆ ಒಂದು ಕೊಬ್ಬರಿ ಬಿಳಿಯಾಗಿದೆ, ಅದರೊಳಗಡೆ ನೀರಿದೆ.
ಅಲ್ಲೇನ್ ಬೇಕು? ಬೆಳಕು ಬೇಕು. ಅಲ್ಲಿ ಕರೆಂಟ್ ಅನ್ನ ತಗೊಂಡ್ ಹೋಗಿ ಬಿಟ್ರೆ ಅಲ್ಲಿ ಬೆಳಕು ಬರುತ್ತೆ, ಅಥವಾ ಸೂರ್ಯ ಚಂದ್ರರನ್ನ ಇಟ್ರೆ ಅಲ್ಲಿ ಬೆಳಕು ಬರುತ್ತೆ. ಅಲ್ಲದೆ ಅಲ್ಲಿ ಬೆಳಕು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ಈ ಬ್ರಹ್ಮಾಂಡದಲ್ಲಿಯೂ ಕೂಡ ಹಾಗೆ, ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿರುವುದು ಹಾಗೆ. ಇಲ್ಲಿ ಸೂರ್ಯ ಬೇಕು, ಚಂದ್ರ ಬೇಕು, ವಿದ್ಯುತ್ ಶಕ್ತಿಗಳಂತಹ ಒಂದು ಬೆಳಕು ಇಲ್ಲಿ ಬೇಕು. ಆದರೆ ಭಗವದ್ ಧಾಮದಲ್ಲಿ ಇಂತಹ ಒಂದು ಸೂರ್ಯ ಚಂದ್ರನ ಅವಶ್ಯಕತೆ ಇಲ್ಲ. ಯಾಕೆ ಅಂದ್ರೆ ಭಗವಂತನಿಂದ ಹೊರಹೊಮ್ಮುತ್ತಿರುವಂತಹ ಬೆಳಕು ಅಲ್ಲಿ ಸಾಕಾಗತ್ತೆ. ಅಲ್ಲಿ ದಿನನಿತ್ಯವೂ ಹಬ್ಬ, ನೃತ್ಯ, ಮಾತುಗಳೆಲ್ಲ ಏನಾಗತ್ತೆ? ಹಾಡಿನ ರೀತಿಯಲ್ಲಿರುತ್ತೆ, ನಡೆಯೆಲ್ಲ ನಾಟ್ಯವಾದಂತೆ ಇರುತ್ತೆ, ಪ್ರತಿಯೊಂದು ಸುಂದರವಾಗಿರುತ್ತೆ. ಪ್ರತಿದಿನ ಅದು ಹಬ್ಬದ ವಾತಾವರಣ. ಅಲ್ಲಿ ನೆಮ್ಮದಿ, ಏನೆಲ್ಲ ಬೇಕು ಅನ್ಕೊಳ್ತೀವಿ ಒಂದಿಷ್ಟು ನಮ್ಗೆ ಇಲ್ಲಿ ಏನೋ ಚೆನ್ನಾಗಿದೆ ಅನ್ನೋದಾದ್ರೆ ಅಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ಇಲ್ಲಿ 1% ನಮ್ಗೆ ಸಂತೋಷ ಅಂದ್ರೆ ಅಲ್ಲಿ ಪರ್ಸೆಂಟ್ ಇಲ್ಲ, ಅಲ್ಲಿ ಇರುವಂತದ್ದೇ ಫುಲ್ಲು ಖುಷಿ, ಅಲ್ಲಿ ಇರುವಂತದ್ದೇ ಫುಲ್ಲು ನೆಮ್ಮದಿ, ಅಲ್ಲಿ ಇರುವಂತದ್ದು ಎಲ್ಲವೂ ಆನಂದಮಯವಾಗಿರುವಂತದ್ದು. ಆ ಆನಂದದ ಬಗ್ಗೆ, ನಿಜವಾದ ಸಂತೋಷದ ಬಗ್ಗೆ ನಮ್ಗೆ ಅರಿವಿಲ್ಲದ ಕಾರಣ ಇಲ್ಲಿ ಸುಳ್ಳಿನ ಒಂದು ಸಂತೋಷವನ್ನ ಪಡೀಲಿಕ್ಕೆ ನಾವು ಪ್ರಯತ್ನವನ್ನ ಪಡ್ತಿದ್ದೇವೆ. ನಿಜವಾದ ಸಂತೋಷ ಯಾವುದು? ಆ ಭಗವದ್ ಧಾಮಕ್ಕೆ ಹೋಗುವಂಥದ್ದು, ಆ ಭಗವಂತನಲ್ಲಿ ಶರಣಾಗುವಂಥದ್ದು, ಆ ಭಗವಂತನಿಗೆ ಸೇವೆ ಮಾಡುವಂಥದ್ದು, ಹರಿನಾಮದ ರುಚಿಯನ್ನು ನೋಡುವಂಥದ್ದು. ಹರಿದಾಸ್ ಠಾಕೂರರು 24 ಗಂಟೆಗಳು ಕೂಡ ಅವರು ಲಕ್ಷ ಲಕ್ಷ ಹರಿನಾಮವನ್ನ ಮಾಡ್ತಿದ್ರಂತೆ. ಲಕ್ಷ ಲಕ್ಷ ಹರಿನಾಮ. ನಮ್ಗೆ 108 ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿ ಅಂದ್ರೆ ಸಮಯವಿಲ್ಲ ಅಂತ ಹೇಳ್ತಾರೆ ಅಲ್ಲ. ಆದ್ರೆ ಶುದ್ಧ ಭಕ್ತರ ಸಹವಾಸವನ್ನ ಯಾವಾಗ ನಾವು ಮಾಡ್ತೇವೆ ಆವಾಗ ನಮ್ಮಲ್ಲಿ ತಂತಾನಾಗಿ ಬದಲಾವಣೆಗಳಾಗಿ ನಾವು ಪರಿಶುದ್ಧರಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ಅದು ಆಧ್ಯಾತ್ಮಿಕ ಒಂದು ಜಗತ್ತಿನಲ್ಲಿ ಈ ರೀತಿಯಾದಂತಹ ಒಂದು ಸೂರ್ಯ, ಚಂದ್ರ, ವಿದ್ಯುತ್ ಯಾವುದು ಬೆಳಕು ಅಲ್ಲಿ ಬೇಕಾಗಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು? ಆ ಭಗವಂತನಿರುವ ಧಾಮಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಇಲ್ಲಿಯೇ ನಾವೆಲ್ಲ ಸೆಟಲ್ ಆಗ್ಬೇಕು. ಅಲ್ಲಿ ಹೋಗ್ಲಿಕ್ಕೆ ವೀಸಾ, ಪಾಸ್ಪೋರ್ಟ್ ಎಲ್ಲ ಇಲ್ಲೇ ರೆಡಿ ಮಾಡ್ಕೊಂಡು ಹೋಗ್ಬೇಕು. ಹಾಗಾಗಿ ಹರಿನಾಮವನ್ನ ಹೇಳ್ಬೇಕು. ಹರಿನಾಮ ಅಂದ್ರೆ ಏನು? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಏ ರಾಧಾರಾಣಿ, ಸೀತಾಮಾತ, ನನಗೆ ಆ ಕೃಷ್ಣನ ಒಂದು ಸೇವಾ ಭಾಗ್ಯ ನೀವು ಹೇಗ್ ಮಾಡ್ತೀರಿ, ನೀವು ಮಾಡೋ ಹಾಗೆ ನನಗೆ ಆ ಸೇವೆಯನ್ನ ನನಗೆ ಕೊಡು ಅಂತ ಕೇಳ್ಕೋಬೇಕು. ಸೀತಾಮಾತ ರಾಮನಿಗೆ ಎಷ್ಟು ಸೇವೆ ಮಾಡ್ತಿದ್ಯಾ ಅಮ್ಮ, ನಮ್ಗೆ ಕೂಡ ಆ ಭಾಗ್ಯವನ್ನ ಕೊಡು ಆ ಪ್ರೀತಿಯಿಂದ ಕೇಳಿದಾಗ ಅವಳು ಏನ್ ಮಾಡ್ತಾಳೆ? ಅವಳ ಅನುಗ್ರಹ ಇಲ್ಲದ್ದು ಇಲ್ಲಿ ಏನು ನಡೆಯಲ್ಲ. ಅವಳ ಅನುಗ್ರಹ ಕೇಳ್ಬೇಕು. ಆ ರಾಧಾ ಮಾತೆ, ಸೀತಾಮಾತೆ ಅವರ ಒಂದು ಅನುಗ್ರಹ ನಮಗೆ, ಅಯ್ಯೋ ನನಗಿಂತ ಬಹಳ ಉತ್ತಮವಾದಂತಹ ಭಕ್ತ ನಿನಗ್ ಕಾಯ್ತಿದ್ದಾನೆ, ಅವನಿಗೆ ಸೇವೆ ಕೊಡು ಅಂತ ಅವಳು ಏನ್ ಮಾಡ್ತಾಳೆ? ನಮ್ಮನ್ನ ತೋರಿಸ್ತಾಳೆ. ಆಗ ಬೇಗ ಹೋಗ್ಬೋದು ಅಲ್ವಾ? ಹಾಗಾಗಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಯಾವುದೇ ಕಾಲ, ಏನು ಅದಕ್ಕೆ ಲಿಮಿಟೇಷನ್ಸ್ ಇಲ್ಲ, ಯಾವುದೇ ರೂಲ್ಸ್ ಇಲ್ಲ, ಏನೂ ಇಲ್ಲ. ಸದಾ ಕಾಲ ಅದು ಅಭ್ಯಾಸವಾಗ್ಬೇಕು, ಸ್ವಭಾವ ಆಗ್ಬೇಕು. ಮಾತಿದ್ರೆ ಕೃಷ್ಣ, ಮಾತಿದ್ರೆ ರಾಮ, ಕೃಷ್ಣ ಗೋವಿಂದ ನಾರಾಯಣ, ಯಾವುದು ಅಂತ್ಯ ಕಾಲದಲ್ಲಿ ನಾವು ಯಾವ್ದನ್ನ ಸ್ಮರಣೆ ಮಾಡ್ತೀವಿ ಅದೇ ಕೂಡ ನಾವು ಅದೇ ರೀತಿಯಾದಂತಹ ಒಂದು ಜೀವನವನ್ನ ನಾವು ಲೈಫ್ ಅನ್ನ ನಾವು ಪಡ್ಕೊಳ್ತೀವಿ. ಹಾಗಾಗಿ ನಾವ್ ಏನ್ ಮಾಡ್ಬೇಕು? ಪ್ರತಿ ನಿಮಿಷ, ಪ್ರತಿ ಕ್ಷಣ ಆ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ, ಸಾಧು ಶಾಸ್ತ್ರ ಸಂಘ ಏನ್ ಹೇಳುತ್ತೆ ಅದನ್ನ ಮಾಡ್ತಾ ಆ ಭಗವಂತನ ಒಂದು ಧಾಮಕ್ಕೆ ಮತ್ತೆ ನಾವು ಮರಳಿ ಹೋಗುವಂತ ಪ್ರಯತ್ನವನ್ನ ನಾವು ಮಾಡ್ಬೇಕು. ಇಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಯಾವುದೇ ಒಂದು ಸೂರ್ಯ ಚಂದ್ರ ಇಲ್ಲ, ಅದು ಯಾವಾಗ್ಲೂ ನೋಡ್ಲಿಕ್ಕೆ ಬಹಳ ಸುಂದರವಾಗಿರುವಂತಹ ಒಂದು ಜಾಗ ಅಂತ. ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಮನಶ್ಶಷ್ಟಾನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳನ್ನು ಬಹು ಕಷ್ಟಪಡುತ್ತಿದ್ದಾರೆ. ಇಲ್ಲಿ ಭಗವಂತ ಹೇಳ್ತಾರೆ, ಬದ್ಧ, ನಾವು ಸಿದ್ಧರಾಗ್ಲಿಲ್ಲ. ಸಿದ್ಧರ ಒಂದು ಸಹವಾಸವನ್ನಾದಾಗ ನಾವು ಬದ್ಧ ಜೀವನದಿಂದ ಸಿದ್ಧ ಒಂದು ಜೀವನಕ್ಕೆ ಹೋಗ್ತೀವಿ. ಹಾಗೆ ಪ್ರಭುಪಾದರಿರ್ಬಹುದು, ದಾಸರಿರ್ಬಹುದು, ಚೈತನ್ಯ ಮಹಾಪ್ರಭುಗಳಿರ್ಬಹುದು, ಶಂಕರಾಚಾರ್ಯರು, ಇವರೆಲ್ಲ ಸಿದ್ಧ ಪುರುಷರು. ನಾವೆಲ್ಲ ಬದ್ಧ ಜೀವಿಗಳು. ನಮ್ಗೆ ಅಷ್ಟು ಸುಲಭವಾಗಿ ಆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಭಗವಂತನ ಒಂದು ಸಣ್ಣ ಸಣ್ಣ ಒಂದು ಭಾಗಗಳು ನಾವು ಆಗಿದ್ದೀವಿ. ಹೇಗೆ ಚಿನ್ನದ ಒಂದು ಸಣ್ಣ ಅಂಶ ಏನಿದೆ, ಒಂದು ಭಾಗ ಏನಿದೆ, ಅದು ಚಿನ್ನಕ್ಕೆ ಅದು ಗಣಿಯಲ್ಲಿ ಎತ್ಕೊಂಡು ಹೋಗಿಟ್ಟು ಅದು ಆ ಚಿನ್ನನೇ, ಅದೆಲ್ಲ ಚಿನ್ನನೇ, ಅದು ಬೇರೆ ಅಲ್ಲ, ಅದು ಭಾಗವಾಗಿರ್ಬೋದು. ಅದು ಆ ಚಿನ್ನದ ಗಣಿಗೂ ಆ ಚಿನ್ನದ ಒಂದು ಭಾಗ ಅಂಶಕ್ಕೂ ಕೂಡ, ಅಂದ್ರೆ ಒಂದು ಪೀಸಿಗೂ ಕೂಡ ಅದು ಸಮವೇ.
ಹಾಗೆ ಆ ಚಿನ್ನದ ಗಣಿ ಯಾರು? ಭಗವಂತ. ಆ ಒಂದು ಪೀಸ್ ಏನಿದೆ ಅಲ್ಲಿಂದ ತಗೊಂಡ್ ಬರೋ ಒಂದು ಪೀಸ್ ಅದನ್ನ ನಾವೇ. ಆದ್ರೆ ಅದನ್ನ ನಾವು ಮರ್ತಿದ್ದೇವೆ. ಯಾಕೆ ಮರ್ತಿದ್ದೇವೆ? ಮನಸ್ಸು ಸೇರಿದಂತೆ 6 ಇಂದ್ರಿಯಗಳಲ್ಲಿ ಬಹು ಕಷ್ಟ ಪಡ್ತಾ ಇದೀವಿ ಇಲ್ಲಿ, ಅದನ್ನ ಮರೆತು. ಏನದು ಅಂತಂದ್ರೆ ಈ ಪಂಚಭೂತಗಳಿಂದ ಆಗಿರೋ ಈ ಕಣ್ಣು, ನಾಲಿಗೆ, ಮೂಗು, ಕಿವಿ, ಜನನೇಂದ್ರ ಇವೆಲ್ಲ ಏನ್ ಮಾಡಿದೆ? ಅದನ್ನ ಸೇರಿ ಮನಸ್ಸು ಏನಾಗ್ತಿದೆ? ಈ ಒಂದು ಭೌತಿಕ ಜಗತ್ತಿನಲ್ಲಿ ಸುಳ್ಳು ಪ್ರಪಂಚದಲ್ಲಿ ಅಲ್ಲದಾಡ್ತಾ ಇದೀವಿ ಸಂತೋಷಕ್ಕೋಸ್ಕರ. ಬಹು ಕಷ್ಟ ಪಡ್ತಿದ್ದೀವಿ. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯತ್ಕ್ರಮತೀಶ್ವರಃ ಗೃಹೀತೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯತ್. ಗಾಳಿಯು ಗಂಧವನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿ ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಕೊಂಡೊಯ್ಯುತ್ತದೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನು ಬಿಡುತ್ತಾನೆ. ನಾವು ಅರ್ಥ ಮಾಡ್ಕೋಬೇಕು, ಗಾಳಿ ಹೇಗೆ ಗಂಧವನ್ನು ಒಯ್ಯುತ್ತೆ, ಗಂಧವನ್ನು ಒಯ್ಯುತ್ತೆ, ವಾಸನೆಯನ್ನು ಒಯ್ಯುತ್ತೆ. ಅದಕ್ಕೇನು ಭೇದವಿರೋದೆಲ್ಲ ನಮ್ಮೊಳಗೆ. ಈ ಪ್ರಕೃತಿಯಲ್ಲಿ ಅದಕ್ಕೇನು ಭೇದವಿಲ್ಲ, ಎಲ್ಲರನ್ನು ಸಮದೃಷ್ಟಿಯಿಂದ ನೋಡುತ್ತೆ. ಆದ್ರೆ ಮನುಷ್ಯ ಮಾತ್ರ ಎಲ್ಲಾದ್ರಲ್ಲೂ ಭೇದವನ್ನ ಹುಡುಕ್ತಾನೆ. ಆ ಭೇದವನ್ನ ಹುಡುಕೋದು ಬಿಟ್ಟಾಗ ಅವನು ಪರಿಪೂರ್ಣನಾಗ್ತಾನೆ. ಆ ಭೇದವನ್ನ ಬಿಡಲ ಪ್ರಯತ್ನವನ್ನು ಮಾಡುವುದಿಲ್ಲ. ಹಾಗೆ ಇಲ್ಲಿ ಗಾಳಿ ಏನ್ ಮಾಡ್ತಾರೆ? ಗಾಳಿ ಗಂಧವನ್ನ ಹೊಯ್ಯುವಂತೆ ಐಹಿಕ ಜಗತ್ತಿನ ಜೀವಿಯು ತನ್ನ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಕೊಂಡೊಯ್ತಾ ಇದೆ. ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಬುದ್ಧಿ, ಮನಸ್ಸು ಇವು ಏನಾಗಿದೆ? ಸ್ಥೂಲ ದೇಹ ಅನ್ನುವಂಥದ್ದು ಪಂಚಭೂತಗಳಿಂದ ಆಗಿರುವಂತಹ ಈ ದೇಹ ಏನಾಗುತ್ತೆ? ಬಿದೋಗುತ್ತೆ, ಇದು ನಶ್ವರವಾಗುತ್ತೆ. ಆದರೆ ಸೂಕ್ಷ್ಮ ದೇಹದಲ್ಲಿ ಆ ಒಂದು ಮನಸ್ಸು ಏನ್ ಮಾಡಿದೆ? ಅನ್ಕೊಂಡಿದ್ದಲ್ಲ. ಈಗ ಒಂದು ಕ್ಷಣಕ್ಕೆ ಮೈಸೂರು ಪಾಕ್ ಅಂದ ತಕ್ಷಣ ಎಷ್ಟು ಜನರ ಬಾಯಲ್ಲಿ ನೀರು ಬರುತ್ತೆ? ಯಾಕೆ? ಅಷ್ಟು ಸತಿ ನಾವು ತಿಂದಿದ್ದೇವಿ, ಹೌದಲ್ಲ? ಗುಲಾಬ್ ಜಾಮೂನ್ ಅಂದಿದ ತಕ್ಷಣ ಓ ಎಷ್ಟ್ ಸಾಫ್ಟ್ ಆಗಿರುತ್ತಪ್ಪ, ಸ್ವೀಟ್ ಆಗಿರುತ್ತ, ಅಮೇಜಿಂಗ್. ತಿಂತಾ ಇದ್ರೆ ತಿನ್ಬೇಕಂತ. ಅದೇನ್ ಮಾಡೋದು? ಶುಗರ್. ಏನ್ ಮಾಡಕ್ಕಾಗಲ್ಲ. ಅದೇ ಅಷ್ಟೇ. ಏನ್ ವಯಸ್ಸಾಗ್ತಾ ಇದ್ದಂಗೆ ತಿನ್ನುವಂತ ಚಪಲ ಮಾತ್ರ ಹೋಗಲ್ಲ. ಅದೇ ತಿಂದ್ರೆ ಡೈಜೆನ್ ಮಾಡಕ್ ಹೋಗಲ್ಲ, ಎಲ್ಲ ರೋಗಗಳು ಬಂದಿರುತ್ತೆ. ಹಾಗೇನೆ ಆಸೆ ಮಾತ್ರ ಉಳ್ಕೊಂಡಿದೆ. ಹಾಗೆ ಈ ಆಸೆಯನ್ನ ಏನ್ ಮಾಡುತ್ತೆ? ಈ ದೇಹದಲ್ಲಿ ನಾವು ಅದನ್ನ ಈಡೇರಿಸ್ಕೊಳ್ಳಲಿಕ್ಕೆ ಆಗ್ಲಿಲ್ಲ. ಅದಕ್ಕೇನಾಗತ್ತೆ? ಈ ದೇಹವನ್ನ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಅಲ್ಲಿಂದ ಮತ್ತೆ ಇನ್ನೊಂದು ಜಾಮೂನ್ ತಿನ್ನೋ ಸ್ಟಾರ್ಟ್ ಮಾಡ್ತಾನೆ. ಅರ್ಥ ಆಯ್ತು ಈಗ ಅನ್ಸುತ್ತೆ. ಈಗ ಈ ಒಂದು ಆಸೆಗಳು ಅದು ಜಾಮೂನ್ಗಷ್ಟೇ, ಆದ್ರೆ ಉಳಿದೆಲ್ಲವೂ ಸೇರಿ ಹಾಗೆ ಇರತ್ತೆ. ಅಂದ್ರೆ ಯಾವುದೇ ಇರಬಹುದು, ನಿನ್ನ ಪ್ರಾಪರ್ಟಿ ಇರಬಹುದು, ನಿನ್ನ ಆಸೆಗಳು ಇರಬಹುದು, ನಿನ್ನ ಮಕ್ಕಳು, ನಿನ್ನ ಒಂದು ಏನು ಮೊಮ್ಮಕ್ಕಳು, ಅಂತ ಮನೆ, ಪ್ರತಿಯೊಂದು ಎಲ್ಲವೂ ಸೇರಿರುತ್ತೆ. ನಾವಿಲ್ಲಿ ಒಂದು ತಿನ್ನುವಂತಹ ಪದಾರ್ಥಕ್ಕೆ ಅದನ್ನ ಹೋಲಿಸಿದ್ರೆ ಉಳಿದಿದ್ದೆಲ್ಲವೂ ಅಲ್ಲಿ ಸೇರಿರುತ್ತೆ. ಅದು ಗೊತ್ತಿರುತ್ತೆ, ನಮಗ್ ಗೊತ್ತು ಯಾವ್ದು ಅಂತ. ಹಾಗೆ ಆ ಒಂದು ಆಸೆಯನ್ನ ಈಡೇರಿಸ್ಕೊಳ್ಳಲಿಕ್ಕೆ ಬೇರೆ ಇನ್ನೊಂದು ದೇಹವನ್ನು, ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಬಾಲ್ಯದಿಂದ ಯೌವನಕ್ಕೆ, ಯೌವನದಿಂದ ಮುಪ್ಪಿಗೆ ಒಂದೇ ಸಾಗಮನೆ ಸಾಗುವಂತಹ ರೀತಿಯಲ್ಲಿ ಆತ್ಮವು ಮತ್ತೊಂದು ದೇಹವನ್ನ ಪಡೆಯುತ್ತದೆ. ಹೌದಲ್ಲ? ಹಾಗೆ ಈಗೇನಾಯ್ತು? ಒಂದು ದೇಹವನ್ನ ಬಿಡ್ತಾ ಇದ್ದಾನೆ. ಯಾಕೆ? ಅದ್ರಲ್ಲಿ ಅವನ ಆಸೆಗಳು ಈಡೇರ್ತಾ ಇಲ್ಲ, ಇನ್ನೊಂದು ದೇಹವನ್ನ ಪಡ್ಕೊಳ್ತಾ ಇದ್ದಾನೆ. ಹಾಗೆ ಒಂದು ದೇಹವನ್ನು ಪಡೆಯಲು ಮತ್ತೊಂದು ದೇಹವನ್ನು, ಮೊದಲನೇ ದೇಹವನ್ನು ಬಿಡ್ತಾ ಇದ್ದಾನೆ. ಹೀಗೆ ಆಸೆಗಳನ್ನ ಅವನ್ ಏನ್ ಮಾಡ್ತಾ ಇದ್ದಾನೆ? ಹೊತ್ಕೊಂಡ್ ಹೋಗ್ತಾನೇ ಇದ್ದಾನೆ. ಅದನ್ನ ಬಿಡಕ್ಕಾಗ್ತಾ ಇಲ್ಲ. ಅದಕ್ಕೆ ಹೇಳಿದ ಇಂದಿನ ಒಂದು ಶ್ಲೋಕದಲ್ಲಿ ವಿವೇಕ ಅನ್ನುವಂತಹ ಶಸ್ತ್ರದಿಂದ ಕಡಿಬೇಕು ಇದನ್ನ, ಇಲ್ಲ ಅಂತಂದ್ರೆ ಅದು ಅಷ್ಟು ಸುಲಭ ಅಲ್ಲ ಹೋಗ್ಲಿಕ್ಕೆ ಅಂತ. ಶ್ರೋತ್ರಂ ಚಕ್ಷುಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯಾಂ ಮನಶ್ಚಾಯಾಂ ವಿಷಯಾನುಪಸೇವತೆ. ಜೀವಿಯು ಹೀಗೆ ಇನ್ನೊಂದು ಜಡ ದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸ್ತಿದ್ದಾನೆ. ಒಂದು ಮನಸ್ಸಿದೆ, ಮನಸ್ಸು ಕಾಣ್ತಾ ಇಲ್ಲ, ಅದ್ರ ಸುತ್ತ ಏನಾಗಿದೆ? ಇಂದ್ರಿಯಗಳನ್ನ ಜೋಡಿಸಿದೆ. ಕಣ್ಣನ್ನು ಜೋಡಿಸಿದಾನೆ, ನೋಡ್ತಾ ಇದ್ಯಾ, ನೋಡಿದ್ದು ತನಗೆ ಬೇಕು ಅಂತ ಅನ್ಕೊಳ್ತಾ ಇದೆ. ಆ ಮೂಗನ್ನ ಕೊಟ್ಟಿದ್ದಾನೆ ಸ್ಮೆಲ್ ನೋಡ್ಲಿಕ್ಕೆ, ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು, ಅವನು ಇಷ್ಟ ಪಡ್ತಾನೆ. ನನ್ಗೆ ಈ ಒಂದು ಸ್ಮೆಲ್ ಅಂದ್ರೆ ಇಷ್ಟ, ಅದ್ರ ಬಗ್ಗೆನೇ ಅವ್ನು ಫೋಕಸ್ ಮಾಡ್ತಾನೆ. ನಾಲಿಗೆ ತಿನ್ನುವಂತಹ ರುಚಿ, ನಾಲಿಗೆ ಒಂದು ಸರಿ ಇರ್ಬೇಕು ಮನುಷ್ಯನಿಗೆ. ಆ ನಾಲಿಗೆಯ ಬಗ್ಗೆ ಬಹಳ ಹೇಳ್ಬೋದು, ಅದ್ರ ಬಗ್ಗೆ ಹೇಳೋದಾದ್ರೆ ತಿನ್ನುವಂಥದ್ದು ಸರಿ, ಒಳ್ಳೇದನ್ನ ತಿನ್ಬೇಕು. ಮಾತಾಡೋದು ಸರಿ, ಒಳ್ಳೆ ಮಾತುಗಳನ್ನೇ ಹಾಡ್ಬೇಕು. ಮನುಷ್ಯ ಜನ್ಮ ದುರ್ಲಭವಾದದ್ದು. ಬೇಕಾಬಿಟ್ಟು ಏನೆಲ್ಲ ತಿನ್ನಬಾರ್ದು, ಬೇಕಾಬಿಟ್ಟು ಏನೆಲ್ಲ ಮಾತಾಡಬಾರ್ದು. ನಮ್ಗೆ ಸಂತೋಷ ಕೊಡೋದು ಯಾವುದು?
ನಮ್ಮ ನಾಲಿಗೆಗೆ ರುಚಿಯಾಗಿರುವುದು ತಿಂದಾಗ ಅದು ದೇಹಕ್ಕೆ ಏನಾಗುತ್ತೆ ಗೊತ್ತಿಲ್ಲ. ನಾಲಿಗೆಗೆ ರುಚಿಯಾಗಿದ್ರೆ ಇನ್ನೊಂದಷ್ಟು ತುಪ್ಪವನ್ನು ಹಾಕೊಂಡು ಚೆನ್ನಾಗಿ ತಿಂತೇವೆ, ಹೌದಲ್ಲ? ಆದರೆ ನಾವು ಒಳ್ಳೆ ಮಾತುಗಳನ್ನ ಮಾತಾಡ್ಬೇಕು ಅಂದ್ರೆ ಅದು ಆಗೋದಿಲ್ಲ. ಪಕ್ಕದ ಮನೆಯಲ್ಲಿ ಯಾರಾದ್ರೂ ಏನಾದ್ರು ಮಾಡಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅಥವಾ ಗಾಸಿಪ್, ಏನೋ ರಾಜಕೀಯದ ವಿಚಾರಗಳಲ್ಲಿ ಅದು ಏನಾಗುತ್ತೆ ಅದನ್ನ ಮಾತಾಡೋದು ನನಗೆ ಅವಶ್ಯಕತೆ ಇಲ್ಲ, ತಿಳ್ಕೊಬೇಕಾ ತಿಳ್ಕೊಂಡೇ ಬಿಟ್ಟೆ. ಆದ್ರೆ ಮಾತಾಡ್ಬಾರ್ದಂದ್ರೆ ನಾವೇನ್ ಮಾಡ್ತೇವೆ, ಬೇರೆ ವಿಚಾರದ ಬಗ್ಗೆನೇ ಹೆಚ್ಚಾಗಿ ಮಾತಾಡ್ತೀವಿ. ಅದೇ ಸಮಯದಲ್ಲಿ ಹರಿನಾಮವನ್ನ ಹೇಳು ಅಂತಂದ್ರೆ ಆಗೋದಿಲ್ಲ, ಅದು ಕಷ್ಟ. ಯಾಕೆ? ಅದನ್ನ ಸ್ವಭಾವ ಆಗಿ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ ಎಷ್ಟೋ ಜನ್ಮಗಳಿಂದ, ರೂಢಿ ಮಾಡ್ಕೊಂಡಿಲ್ಲ. ಹಾಗಾಗಿ ಅಷ್ಟು ಬೇಗ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಅಕ್ಸೆಪ್ಟ್ ಅನ್ನ ಮಾಡ್ಕೊಂಡು ಅದನ್ನ ನಾವ್ ಏನ್ ಮಾಡ್ಬೇಕು, ಸರಿಯಾದ ಒಂದು ವ್ಯವಸಾಯಾತ್ಮಕ ಬುದ್ಧಿ ರೇಖೇಹ ಕುರುನಂದನ, ವ್ಯವಸಾಯವನ್ನ ಮಾಡ್ಬೇಕು. ವ್ಯವಸಾಯ ಮಾಡೋ ಆ ಒಂದು ಬರಡು ಭೂಮಿಯಲ್ಲಿ ಸರಿಯಾದ ಒಂದು ಕೃಷಿಯನ್ನ ಮಾಡಿ ಅಲ್ಲಿರುವಂತ ಕಳೆಯನ್ನೆಲ್ಲ ತೆಗೆದು ಭೂಮಿಯನ್ನ ಹದ ಮಾಡಿ ಸರಿಯಾದ ಒಂದು ಬಿತ್ತನೆಯನ್ನ ಹಾಕಿದಾಗ ಒಳ್ಳೆ ಫಲ ಸಿಗುತ್ತೆ. ಆ ಬರಡು ಭೂಮಿಯನ್ನ ಬರಡು ಭೂಮಿಯಾಗಿ ಬಿಡಬಾರದು. ಹೇಗೆ ಮನಸ್ಸನ್ನ ಟ್ರೈನ್ ಮಾಡಬಹುದು, ಇಲ್ಲಿ ಹೇಗೆ ಆನೆಯನ್ನ ನೋಡಿದ್ರೆ, ಆನೆಯನ್ನ ಹೇಗೆ ಪಳಗಿಸಿದ ಒಬ್ಬ ಅಲ್ಲಿ ಇದ್ದಂತಹ ಒಂದು ಮಾವುತ, ಆ ಒಂದು ಇಂದ್ರಿಯಗಳನ್ನ, ಆ ಒಂದು ಏನ್ ಹೇಳ್ತಾರೆ, ಎಲ್ಲದಕ್ಕಿಂತ ಪ್ರಬಲವಾಗಿರೋದು ಆನೆಯಲ್ಲಿ ಒಂದು ಸ್ಪರ್ಶದ ಒಂದು ಇಂದ್ರಿಯ. ಆ ಇಂದ್ರಿಯವನ್ನ ಹೇಗೆ ಒಬ್ಬ ಮಾವುತ ಅದನ್ನ ಪಳಗಿಸ್ತಾರೆ ಅನ್ನೋದನ್ನ ನಾವು ನೋಡ್ತಿದೀವಿ. ಅದು ಹೇಳಿದಾಗೆಲ್ಲ ಕೇಳುತ್ತೆ. ಪಳಗಿಸಿದ ನಂತರ ಆ ಆನೆಯೇ, ಅಷ್ಟು ಗಾತ್ರದ ಆನೆಯೇ ಅದೇ ಆ ರೀತಿಯಲ್ಲಿ ಒಂದು ತರಬೇತಿಯನ್ನ ಪಡೆದ ನಂತರ ಅದು ಆ ರೀತಿ ಆಗಿದೆ ಅನ್ನೋದಾದ್ರೆ, ನಾವ್ ಯಾಕೆ ಆ ರೀತಿಯಲ್ಲಿ ನಮ್ಮ ಒಂದು ಇಂದ್ರಿಯಗಳನ್ನ ಸರಿಯಾದ ಒಂದು ರೀತಿಯಲ್ಲಿ ನಾವು ತರಬೇತಿಯನ್ನ ಕೊಟ್ಟು ಆ ಭಗವದ್ಧಾಮಕ್ಕೆ ಹೋಗುವಂತಹ ಪ್ರಯತ್ನವನ್ನ ನಾವು ಯಾಕೆ ಮಾಡಬಾರ್ದು ಅಲ್ವಾ? ಶ್ರೋತ್ರಂ ಚಕ್ಷುಷ ಸ್ಪರ್ಶನಂ ಚ ರಸನಂ ಘ್ರಾಣಂ ಹೀವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ. ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ, ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ ಅದೆಲ್ಲವನ್ನು ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವನು ಅದನ್ನೆಲ್ಲವನ್ನ ಕಾಣಬಲ್ಲ. ಈಗ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಕಾರಿನ ಬಗ್ಗೆ ನಮಗೆ ಏನು ಗೊತ್ತಿಲ್ಲ, ಆದ್ರೆ ಕಾರ್ ರಿಪೇರಿ ಆಗ್ಬಿಟ್ಟಿದೆ. ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ? ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕಾರ್ ಮೆಕ್ಯಾನಿಕ್ ಬಂದಿದ ತಕ್ಷಣ ಅವ್ನಿಗೆ ಗೊತ್ತಾಗತ್ತೆ ಎಲ್ಲಿ ಏನಾಗಿದೆ, ಏನಾಗ್ತಾ ಇದೆ, ಅದರ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ. ಹಾಗೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದೀವಿ, ಆದ್ರೆ ಜೀವನದ ಸಮಸ್ಯೆ ಏನು? ಜನ್ಮ ದುಃಖ ಜರ ವ್ಯಾಧಿ, ಇದು ಎಲ್ಲರಿಗೂ ತಪ್ಪಿದ್ದಲ್ಲ. ಎಲ್ಲರಿಗೂ ಇದು ಬ್ರಹ್ಮನಿಂದ ಇರುವೆವರೆಗೂ ನಮ್ಗೆ ತಪ್ಪಿದ್ದಲ್ಲ, ಎಲ್ಲರಿಗೂ ಇದು. ಆದ್ರೆ ಜ್ಞಾನವನ್ನ ತಿಳಿದಂತಹ ಮಹಾತ್ಮರು ಈ ಜ್ಞಾನವನ್ನ ಪಡೆದುಕೊಂಡ ನಂತರ ಏನ್ ಮಾಡ್ತಾರೆ? ನನ್ನ ಸಮಸ್ಯೆ ಏನು, ನನ್ನ ಸಮಸ್ಯೆಗೆ ಪರಿಹಾರವೇನು ಅಂತ ತಿಳ್ಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನ ಹುಡುಕುವಂತಹ ಪ್ರಯತ್ನವನ್ನ ಮಾಡ್ತಾನೆ. ಹಾಗೆ ನಾವು ಪ್ರಯಾಣ ಮಾಡ್ತಾ ಇದೀವಿ, ಹೇಗೋ ಹಾಗೆ ಮಾಡುವುದಲ್ಲ. ನಮ್ಮ ಪ್ರಯಾಣದಲ್ಲಿ ಸರಿ ತಪ್ಪುಗಳನ್ನ ನಾವು ತಿಳ್ಕೊಂಡು, ಏನು ನನ್ನ ನಿಜವಾದ ಸಮಸ್ಯೆ ಏನು ಅಂತ ತಿಳ್ಕೊಂಡು, ನಿಜವಾದ ಸಮಸ್ಯೆ ಇದಲ್ಲ. ಭಾಗವತಮಲ್ಲಿ ಒಂದು ಕಡೆ ಹೇಳ್ತಾರೆ, ನಿಜವಾದ ಸಮಸ್ಯೆ ಏನು ಅಂತಂದ್ರೆ, ಆ ಒಂದು ತಾಯಿಯ ಗರ್ಭದಲ್ಲಿ ಚಿಕ್ಕದಾದಂತಹ ಕೋಣೆ ಅಂದ್ರೆ ಚೀಲದಲ್ಲಿ ಕೈ ಕಾಲುಗಳು ಕೂಡ ಫ್ರೀಯಾಗಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ಸಣ್ಣದಾಗಿ. ಅಲ್ಲಿ ಕ್ರಿಮಿ ಕೀಟಗಳು, ಆ ಒಳ್ಳೆಯ ಬ್ಯಾಕ್ಟೀರಿಯಾಸ್ ನಮ್ಮನ್ನ ಬಂದು ಚುಚ್ಚುತ್ತಾ ಇರುತ್ತಂತೆ. ಅದನ್ನ ತಡೂರಿಸಿಕೊಳ್ಳಲಿಕ್ಕೂ ನಮಗೆ ಸಾಧ್ಯ ಆಗೋದಿಲ್ಲ. ಆ ಕತ್ತಲ ಕೋಣಲ್ಲಿ ಕೀವು, ಮಜ್ಜೆ ಮತ್ತೆ ಮಲ ಮೂತ್ರಗಳ ಪಕ್ಕದಲ್ಲಿ ಮನೆ ಮಾಡಿರುತ್ತೆ. ಅದ್ರಲ್ಲಿ ಭಗವಂತನನ್ನ ಕಿರ್ಚುತ್ತಂತೆ. ಭಗವಂತ ನನ್ನನ್ನಿಲ್ಲಿಂದ ಬಿಡಿಸು ಅಂತ ಹೇಳಿದಾಗ ಭಗವಂತ ಪ್ರತ್ಯಕ್ಷ ಆಗಿ 8 ಒಂದು ತಿಂಗಳ ಟೈಮಲ್ಲಿ, ಆ ಒಂದು ಪ್ರೇಯರ್ ಟೈಮ್ ಅಂತ ಹೇಳ್ತಾರೆ ಡಾಕ್ಟರ್ಸ್ ಅದಕ್ಕೆ. ಆ ಟೈಮಲ್ಲಿ ಬಂದು ಆ ಜೀವಿಗೆ ಹೇಳ್ತಾರೆ, ನಾನು ನಿನಗೆ ಇಷ್ಟೆಲ್ಲ ಒಂದು ಜನ್ಮಗಳಾಗಿದೆ,
ಪ್ರತಿ ಸತಿ ಹೋಗ್ಬೇಕಾದ್ರೆ ನೀ ಹೇಳ್ತೀಯ ನಾನು ನಿನ್ನ ಧಾಮಕ್ಕೆ ಮತ್ತೆ ಬರ್ತೀನಿ, ಮರಳಿ ಬರ್ತೀನಿ, ನಿನ್ನ ಧ್ಯಾನವನ್ನೇ ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಹೋಗ್ತೀಯ. ಆದ್ರೆ ಇಷ್ಟು ಜನ್ಮಗಳನ್ನ ನಿನ್ಗೆ ಕೊಟ್ಟಿದ್ದೀನಿ, ನೀನ್ ಯಾವ್ದ್ರಲ್ಲಿ ನಿನ್ನ ಜನ್ಮವನ್ನ ನೀನು ಸರಿಯಾಗಿ ಒಂದು ಬಳಕೆಯನ್ನ ಮಾಡ್ಕೊಂಡಿದ್ಯಾ ಅಂತ. ಆಗ ಹೇಳುತ್ತೆ ಆ ಜೀವ, ಆ ಮಗು ಹೇಳುತ್ತೆ, ಇಲ್ಲ ಇಲ್ಲ, ಈ ಸಲ ನೀನ್ ನನಗೆ ಕೊಟ್ಟಿದ್ದೆ, ಆದ್ರೆ ಖಂಡಿತವಾಗ್ಲೂ ನನ್ನ ಒಂದು ಜೀವನವನ್ನ ನಾನು ಸಾರ್ಥಕ ಮಾಡಿಕೊಂಡು ನಾನು ಎಲ್ಲಿ ಬರಬೇಕೋ ಅಲ್ಲಿ ನಿನ್ನ ಸನ್ನಿಧಾನಕ್ಕೆ ಬಂದು ಸೇರ್ತೀನಿ. ಆದ್ರೆ ಈ ಒಂದು ಕತ್ತಲೆ ಕೋಣೆಯಿಂದ ನನ್ನನ್ನ ಬಿಡಿಸು ಅಂತ ಅದು ಗೋಗರಿಯತ್ತೆ. ಆದ್ರೆ ಯಾವಾಗ ತಾಯಿಯ ಹೊಟ್ಟೆಯಿಂದ ತಾನು ಈ ಒಂದು ಭೌತಿಕ ಜಗತ್ತಿಗೆ ಜನನವನ್ನ ಆಯ್ತು, ಅಲ್ಲಿಂದ ಮಾಯೆ ಅಟ್ಯಾಕ್. ಗಂಡು ಮಗು ಅನ್ನೋದಾಯ್ತು, ಹೆಣ್ಣು ಮಗು ಅನ್ನೋದಾಯ್ತು, ಇವರ ವಂಶದಲ್ಲಿ ಆಯ್ತು, ಇವರು ಅಪ್ಪ ಅಮ್ಮ, ಅದಕ್ಕೊಂದು ಹೆಸರು, ಹೆಸರ ಮೇಲೆ ಒಂದು ಊರು ಮೇಲೆ ಒಂದು ಡಿಗ್ರಿ, ಆ ಡಿಗ್ರಿ ಮೇಲೆ ಒಂದು ಕೆಲಸ. ಏನೇನ್ ದೇವರಿಗೆ ಏನ್ ಹೇಳಿದ್ದ, ಭಗವಂತನಿಗೆ ಏನ್ ಹೇಳಿದ ಗರ್ಭದಲ್ಲಿ ಇರ್ಬೇಕಾದ್ರೆ ಅದನ್ನೆಲ್ಲ ಮರ್ತೋದ. ನಾನು, ನನ್ನದು, ನನ್ನ ತಂದೆ ತಾಯಿ, ನನ್ನ ಮನೆತನ, ನನ್ನ ವಂಶ, ನನ್ನ ಗೌರವ, ನನ್ನ ಊರು, ನನ್ನ ರಾಜ್ಯ, ನನ್ನ ದೇಶ, ಪ್ರತಿಯೊಂದು ಒಂದು ನಾನು ಅನ್ನೋದನ್ನ ಹಾಕೊಂಡ. ಹಾಗೆ ಮರ್ತೋದ. ತಾನು ನಿಜವಾದ ಜ್ಞಾನದಲ್ಲಿ ಅವನು ಹೋಗ್ಲಿಕ್ಕೆ ಸಾಧ್ಯ. ಯಾಕೆ? ಈ ಒಂದು ಭೌತಿಕ ಜಗತ್ತಿನ ಗುಣತ್ರಯಗಳಿಂದ ಎಲ್ಲವನ್ನ ಅವನು ಮರ್ತೋದ. ಮಾಯೆ ನಮ್ಮನ್ನ ಹಾಗೆ ಮಾಡಿತು. ಹಾಗಾಗಿ ಈಗ ಸಿಕ್ಕಿರುವಂತಹ ಜನ್ಮದಲ್ಲಿ ನಮ್ಮ ಒಂದು ನಂಬಿಕೆ ದೃಢವಾಗಿರ್ಬೇಕು. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯಿತೋ ಮಹದೋ ಭಯತ್ತನ್ನೋ ಹಾಗೆ ನೀನ್ ಸ್ವಲ್ಪ ಮಾಡಿದ್ರು ಅದು ಏನು ತೊಂದ್ರೆ ಇಲ್ಲ, ಆದ್ರೆ ಅದನ್ನ ದೃಢ ಸಂಕಲ್ಪದಿಂದ ಮಾಡು. ನೆಕ್ಸ್ಟ್ ಜನ್ಮಕ್ಕೆ ನಿನಗೆ ಒಂದು ಉನ್ನತ ಕುಟುಂಬದಲ್ಲಿ ನಿನಗೆ ಜನನವಾಗುತ್ತೆ, ಅಲ್ಲಿನ ಭಕ್ತಿಯನ್ನ ಮಾಡು. ಹಾಗೆ ಏನ್ ಮಾಡ್ತೀಯ ನೀನು? ಭಗವಂತನ ಹತ್ರ ಹೋಗ್ಲಿಕ್ಕೆ ಸಾಧ್ಯ ಇಲ್ವಾ? ನಾನು ದೃಢವಾಗಿ ಹೀಗೆ ನಂಬ್ತೇನೆ. ಈಗ ಸಿಕ್ಕಿರುವಂತಹ ಒಂದು ದೇಹದಲ್ಲೇ ಭಗವಂತನನ್ನ ನಾನು ಆರಾಧನೆ ಮಾಡ್ತೀನಿ, ನಾನು ಸೇವೆಯನ್ನ ಮಾಡ್ತೀನಿ, ನಾನು ಅವನ ಬಗ್ಗೆ ನಾನು ಪ್ರಚಾರವನ್ನ ಮಾಡ್ತೀನಿ, 4 ಜನಕ್ಕೆ ಈ ಜ್ಞಾನವನ್ನ ಕೊಡ್ತೀನಿ ಅನ್ನೋದೇ ಆದ್ರೆ ನಿನಗೆ ಈ ಜನ್ಮದಲ್ಲೇ ಮುಕ್ತಿ. ಹೋಗ್ಬೇಕಾಗಿಲ್ಲ ಎಲ್ಲಿಗೂ. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯ ಚೇತಸ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಮಾಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದ ನೆಲೆಯನ್ನು ಪಡೆಯುವುದಿಲ್ಲವೋ ಅವರು ಪ್ರಯತ್ನ ಪಟ್ಟರು ಏನಾಗುತ್ತಿದೆ ಎನ್ನುವುದನ್ನು ಕಾಣಲಾರರು. ಈಗ ವೈಜ್ಞಾನಿಕವಾಗಿ ನಾವು ಹೇಳೋದಾದ್ರೆ ವಿಜ್ಞಾನಿಗಳು ಏನ್ ಮಾಡ್ತಾರೆ? ಇರೋದರ ಮೇಲೆ ಸಂಶೋಧನೆಯನ್ನ ಮಾಡಿ 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 ವೃಥಾ ಕಾಲಕ್ಷೇಪವನ್ನ ಮಾಡ್ತಾ ಇರ್ತಾರೆ. ಅವರು ಒಂದೊಂದು ಸತಿ ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ನಿರ್ದಿಷ್ಟವಾದದ್ದು ಅವರಿಗೆ ಏನು ಗೊತ್ತಾಗೋದಿಲ್ಲ. ಆದ್ರೆ ಅವರು ಜ್ಞಾನದ ಮಟ್ಟ ಅಷ್ಟರಲ್ಲೇ ಇರುವ ಕಾರಣ ಅವ್ರು ಏನ್ ಮಾಡ್ತಾ ಇದಾರೆ, ಆ ಒಂದು ಸ್ಪಷ್ಟತೆಯನ್ನ ತಿಳ್ಕೊಳ್ಳೋದ್ರಲ್ಲಿ ಅವರು ಒಂದು ಸಮಯವನ್ನೆಲ್ಲ ಅವ್ರೇನಾಗಿದ್ದಾರೆ ಆ ಒಂದು ವೈಜ್ಞಾನಿಕವಾಗಿ ಅವರು ಸಂಶೋಧನೆಯಲ್ಲಿ ತೊಡಗ್ತಾರೆ. ಈಗ ತಾಯಿಯನ್ನ ಕೇಳಿದ್ರೆ ಸಾಕು ತಂದೆ ಯಾರು ಅಂತ. ಆದ್ರೆ ತಾಯಿಯ ಮಾತು ಕೇಳದೆ ನಾನಿಲ್ಲ, ನನ್ನ ತಂದೆ ಯಾರಂತ ತಿಳ್ಕೊಳ್ಳಲಿಕ್ಕೆ ನಾನು ಸೈಂಟಿಫಿಕ್ ಆಗಿ ನಾನು ಚೆಕ್ ಮಾಡ್ತೇನೆ, ನಾನು ಹೋಗಿ ವಿಜ್ಞಾನದಲ್ಲಿ ಇರುವ ಹಾಗೆ ಸಂಶೋಧನೆ ಮಾಡಿ ನನ್ನ ತಂದೆ ಯಾರಂತ ತಿಳ್ಕೊತೀನಿ. 80 ವರ್ಷಗಳ ಕಾಲ ನಿನ್ನ ತಂದೆ ತಿಳ್ಕೊಳ್ಳಲಿಕ್ಕೆ ನಿನ್ನ ತಾಯಿ ಹೇಳಿದ್ರು 2 ಸೆಕೆಂಡ್ 1 ಸೆಕೆಂಡ್ ಅಲ್ಲಿ ಮುಗಿದೋಯ್ತು. ಹಾಗೆ ನಾವು ಜ್ಞಾನವನ್ನ ಯಾವ ರೀತಿ ಸಾಧು ಶಾಸ್ತ್ರ ಸಂಘ ನಮಗೆ ಧರ್ಮ ಗ್ರಂಥಗಳು ಏನ್ ಕೊಟ್ಟಿದೆ ಆ ಜ್ಞಾನದಲ್ಲಿ ಹೋದ್ರೆ ಸಾಕು, ನಾವು ಮುಟ್ಟಬಹುದು, ಗುರಿಯನ್ನ ಮುಟ್ಟಬಹುದು. ಆದ್ರೆ ಈ ವಿಜ್ಞಾನಿಗಳು ಏನ್ ಮಾಡ್ತಿದ್ದಾರೆ, ಸಂಶೋಧನೆಯನ್ನ ಮಾಡಿ ಹೇಗೆ ತಮ್ಮ ಜೀವನದ ವ್ಯರ್ಥ ಕಾಲಕ್ಷೇಪವನ್ನ ಮಾಡ್ತಿದ್ರೆ ಹಾಗೆ ನಾವು ನಮ್ಮ ಜೀವನವನ್ನ ನಾವು ಮಾಡ್ಕೋಬಾರ್ದು. ಗಾಮವ್ಯಶ್ಯ ಚ ಭೂತಾನಿ ಧರಾಯಾಮ್ಯಾಹ ಮೋಜಸ ಪೃಷ್ಣಾಮಿ ಚ ಮೌಷಧಿ ಸರ್ವಸೋಮ ಭೂತ್ವರಸಾತ್ಮಕಃ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಇಷ್ಟು ದಿವಸ ಗೊತ್ತಿತ್ತ ಯಾರಿಗಾದ್ರೂ ನಾವು ತಿನ್ನುವಂತಹ ಒಂದು ಪದಾರ್ಥಗಳಲ್ಲಿ ರುಚಿಯನ್ನ ಯಾರು ಕೊಡ್ತಿದ್ದಾರೆ ಅಂತ? ಒಂದು ಕಬ್ಬು ತುಂಬಾ ಸಿಹಿಯಾಗಿದೆ, ಯಾರಪ್ಪ ಶುಗರ್ ತಗೊಂಡೋಗಿ ಯಾರಾದ್ರೂ ಹಾಕ್ಬಿಟ್ರ ಬುಡಕ್ಕೆ? ಹೌದಾ? ಅಥವಾ ಆಪಲ್ ತುಂಬಾ ಚೆನ್ನಾಗಿರುತ್ತೆ, ಬಾಳೆಹಣ್ಣು ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ, ಅದ್ ತಿಂದ್ರೆ ಮನಸ್ಸಿಗೆ ಎಷ್ಟೇ ಆಹ್ಲಾದಕರವಾಗಿರುತ್ತೆ, ತುಂಬಾ ಪೀಸ್ ಮೈಂಡ್. ನಾವು ಶಾಪಿಂಗ್ ಹೋಗ್ಬೇಕಾದ್ರೂ ಕೂಡ ನಾವು ಹಣ್ಣಿನ ಜ್ಯೂಸು ಹಣ್ಣುಗಳನ್ನ ತಿನ್ಕೊಂಡು ಹೋದಾಗ ನಮ್ಮ ಮನಸ್ಸು ಒಳ್ಳೇದನ್ನ ಆಯ್ಕೆ ಮಾಡ್ಕೊಳ್ಳುತ್ತೆ. ಅದೇ ನಾವು ಖಾರ ತುಂಬಾ ಆತರ ಏನಾದ್ರು ತಿನ್ಕೊಂಡೋದ್ರೆ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಯಾವ್ದು ಸರಿಯಾದ ಸೆಲೆಕ್ಷನ್ ಕೂಡ ಮಾಡಕ್ ಬರಲ್ಲ. ಆದರೆ ನಾವು ತಿನ್ನುವಂತ ಹಣ್ಣು ತರಕಾರಿಗಳಲ್ಲಿ ಎಲ್ಲ ತರಕಾರಿಗಳಲ್ಲಿ ಆ ರುಚಿಯನ್ನು ಕೊಡ್ತಾ ಇರೋರು ಯಾರು? ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಪ್ರತಿಯೊಂದು ಲೋಕವನ್ನ ನಾನು ಪ್ರವೇಶಿಸ್ತೇನೆ, ನನ್ನ ಶಕ್ತಿ ನಾವು ಅಲ್ಲಲ್ಲಿ ಇದಾವೆ. ಈಗ ಭೂಮಿ ಒಂದು ನೀರಿನ ಮೇಲೆ ಇದೆ ಅಂದ್ರೆ ಯಾರು ಅದಕ್ಕೆ ದಾರ ಕಟ್ಟಿ ನಿಲ್ಸಿದಾರ? ಒಂದು ಕೋಲೇನಾದ್ರೂ ಕೊಟ್ಟು ನಿಲ್ಸಿದಾರ?
ನೀರಿನ ಮೇಲೆ ತೇಲ್ತಾ ಇದೆ ಭೂಮಿ, ಯಾವ ಆಧಾರದ ಮೇಲೆ ತೇಲ್ತಾ ಇದೆ? ಅದು ಭಗವಂತನ ಒಂದು ಶಕ್ತಿಯಿಂದಾನೇ ಅದು ತನ್ನ ಪದದಲ್ಲಿ ಅದು ಉಳಿದಿದೆ ಅಲ್ವಾ? ಯಾರಾದ್ರೂ ಹಗ್ಗ ಹಾಕಿ ಎದಕ್ಕೆ ಅದು ಕಟ್ಟಿಟ್ಟಿದಾರ ಭೂಮಿನ? ಅಲ್ವಾ? ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ರಾತ್ರಿ ಚಂದ್ರ ಬರುವಂತದ್ದು ನಾವು ತಿನ್ನುವ ಎಲ್ಲಾ ಒಂದು ಪದಾರ್ಥಗಳಿಗೆ ಆ ರಸವನ್ನ ಕೊಡಲಿಕ್ಕೆ ಚಂದ್ರನಾಗಿ ಭಗವಂತ ಬರ್ತಾನೆ. ಆ ಚಂದ್ರನ ರೂಪದಲ್ಲಿ ಬಂದು ನಾವು ತಿನ್ನುವಂತಹ ಪದಾರ್ಥಗಳಿಗೆ ರಸವನ್ನ ಕೊಡ್ತಾನೆ. ಆ ರಸ ಆ ಒಂದು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ನಾವು ತಿಂದು ಅದನ್ನ ಭಗವಂತನಿಗೆ ಕೃತಜ್ಞತೆಯನ್ನು ಕೂಡ ನಾವು ಸಲ್ಲಿಸ್ಲಿಕ್ಕೆ ನಮಗೆ ಮನಸ್ಸಿಲ್ಲ. ಭಗವಂತ ತಾಯಿ ಇದ್ದಾಗೆ ಮಕ್ಕಳಿಗೆ ಏನು ಬೇಕು ಅಂತ ತಾಯಿಗೆ ಗೊತ್ತು. ಅವಳಿಗೆ ಯಾವಾಗ ಊಟ ತಿನ್ನಿಸ್ಬೇಕು, ಯಾವಾಗ ಹಾಲು ಕೊಡಿಸ್ಬೇಕು, ಯಾವಾಗ ಅವ್ನಿಗೆ ಡೈಪರ್ ಚೇಂಜ್ ಮಾಡ್ಬೇಕು, ಯಾವಾಗ ಸ್ನಾನ ಮಾಡಿಸ್ಬೇಕು, ಪ್ರತಿಯೊಂದು ತಾಯಿಗೆ ಗೊತ್ತು. ಹಾಗೆ ಭಗವಂತ ಕೂಡ ಭಗವಂತ ನಮಗೂ ಕೂಡ ಹಾಗೆ ಮಾಡ್ತಿರ್ತಾನೆ. ಆದ್ರೆ ಅವನು ಕೊಟ್ಟದ್ದನ್ನ ಅವನಿಗೆ ಕೊಡ್ಲಿಕ್ಕೆ ನಮ್ಗೆ ಮನಸ್ಸಿಲ್ಲ ಅಲ್ವಾ? ನಾವ್ ಯಾವಾಗ ಆ ಮನಸ್ಸನ್ನ ಮಾಡ್ತೀವಿ? ಯಾವಾಗ ನಾವು ಈ ರೀತಿಯಾದಂತಹ ಒಂದು ಧರ್ಮ ಗ್ರಂಥಗಳು, ಸಾಧು ಶಾಸ್ತ್ರ ಸಂಘವನ್ನ ಮಾಡ್ತೇವೆ, ಅವಾಗ ನಮ್ಗೆ ಅರಿವಾಗುತ್ತೆ. ಆಗ್ಲಾದ್ರೂ ನಾವೇನ್ ಮಾಡ್ಬೇಕು? ನಾವು ತಿನ್ನುವಂಥದ್ದು ಪರಮಾತ್ಮ ನೀನು ಕೊಟ್ಟಿದ್ದು ನಿನಗೆ. ಈಗ ಒಂದು ಚಾಕ್ಲೇಟ್ ಬಾಕ್ಸ್ ಅನ್ನ ತಂದ್ರೆ ಆ ಚಾಕ್ಲೇಟ್ ಬಾಕ್ಸ್ ಮಗನಿಗೆ ಕೊಟ್ಟ ಮಗ ಏನ್ ಮಾಡ್ತಾನೆ? ಅದ್ರಲ್ಲಿರುವಂತ 2 ಚಾಕ್ಲೇಟ್ ಅಥವಾ ಚಾಕ್ಲೇಟ್ ಓಪನ್ ಮಾಡಿ, ಅಪ್ಪ ನೀನ್ ತಿನ್ನಪ್ಪ ಫಸ್ಟ್, ಆಮೇಲೆ ನಾ ತಿಂತೇನೆ ಅಂತಂದ್ರೆ ಅಪ್ಪನ್ಗೆ ಎಷ್ಟು ಖುಷಿ. ಆ ಚಾಕ್ಲೇಟಿನ ಅಗತ್ಯ ಏನು ಅಪ್ಪನಿಗಿಲ್ಲ, ಅಪ್ಪನೇ ತಂದಿರೋದು, ಅಪ್ಪ ಅಲ್ಲೇ ತಿನ್ಬೋದಾಗಿತ್ತು, ಆದ್ರೆ ಮಗನಿಗೆ ತಂದ್ಕೊಟ್ಟೆ. ಆ ಮಗ ಒಂದು ಚಾಕ್ಲೇಟ್ ಅನ್ನ ಅಪ್ಪನ ಬಾಯಲ್ಲಿ ಇಟ್ಟಾಗ ಅಥವಾ ತಗೋಪ್ಪ ಅಂದಾಗ ಅಪ್ಪ ಏನ್ ಮಾಡ್ತಾನೆ? ಆ ಚಾಕ್ಲೇಟ್ ಕೈನ ತಂದು ಮಗನ ಬಾಯಿಗೆ ಇಡ್ತಾನೆ. ಅಯ್ಯೋ ನೀನು ತಿನ್ನು ಮಗ, ನೀನ್ ತಿನ್ನು ಅಂತ. ಯಾಕೆ ಅಂತಂದ್ರೆ ತಂದೆಗೇನು ಅದರ ಒಂದು ಅಗತ್ಯ ಇಲ್ಲ, ಆದ್ರೆ ಪ್ರೀತಿ ಬೇಕಾಗಿದೆ. ಆ ಪ್ರೀತಿಯನ್ನ ಕೇಳ್ಕೊಳ್ತಾನೆ ಭಗವಂತ. ಆ ಪ್ರೀತಿ ಭಾವಗ್ರಹಿ ಜನಾರ್ದನ. ಹಾಗಾಗಿ ನಾವು ಏನೇ ತಿಂದ್ರು ಅದು ಭಗವಂತನಿಗೆ ಅರ್ಪಿತವನ್ನ ಮಾಡ್ಬೇಕು. ನಾವು ಭಗವಂತನನ್ನ ತಾಯಿ ಅಂತ ನಾವು ಟ್ರೀಟ್ ಮಾಡಿದಾಗ ಆ ಜ್ಞಾನ ನಮ್ಗೆ ಸುಲಭವಾಗಿ ದೊರಕುತ್ತೆ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣೀನಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನಂ ಚತುರ್ವಿಧಂ. ಎಲ್ಲ ಜೀವಿಗಳ ದೇಹದಲ್ಲಿ ಜಠರಾಗ್ನಿಯ ನಾನು ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ನಾನು ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಅಗಿಯುವಂಥದ್ದು, ನುಂಗುವಂಥದ್ದು, ನಂತರ ನೆಕ್ಕುವಂಥದ್ದು, ಕುಡಿಯುವಂಥದ್ದು, 4 ರೀತಿಯಾದಂತಹ ಆಹಾರವನ್ನ ಭಗವಂತ ಜಠರಾಗ್ನಿಯಲ್ಲಿ ಇದ್ದು ಕೂಡ ಆ ಒಂದು ಜಠರಾಗ್ನಿ ಒಂದು ಶಾಖವನ್ನ ಕೊಟ್ಟು ತಿನ್ನಂತಹ ಒಂದು ಆಹಾರವನ್ನ ಜೀರ್ಣ ಮಾಡ್ಕೊಳ್ಳುವಂತಹ ಶಕ್ತಿಯನ್ನು ಕೂಡ ಭಗವಂತನೇ ಮಾಡ್ತಾ ಇದ್ದಾನೆ. ಹೃದಯದೊಳಗಿದ್ದು ತನಗೇನು ಬೇಕು ಅಂತ ನೋಡ್ತಿದ್ದಾನೆ. ಜಠರಾಗ್ನಿಯಲ್ಲಿದ್ದು ತಾನು ತಿನ್ನಂತಹ ಆಹಾರವನ್ನ ಪಚನ ಕ್ರಿಯೆಯನ್ನ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾನೆ. ಎಲ್ಲದರಲ್ಲೂ ಅವನದೇ ಆಗ್ತಾ ಇದೆ. ಎಲ್ಲಿ ಅವನಿಲ್ಲ ಹಾಗಾದ್ರೆ? ಎಲ್ಲದರಲ್ಲೂ ಅವನೇ ಇದ್ದಾನೆ. ನಾವು ತಿಂದಂತ ಆಹಾರ ಸರಿಯಾಗಿದ್ಯಾ ಇಲ್ವಾ ಅಂತ ಹೇಳಿ ದೇಹಕ್ಕೆ ಬೇಕಾದನ್ನ ಕೊಟ್ಟು ಬೇಡದೇ ಇರೋದನ್ನ ಹೊರಗಡೆ ಹಾಕ್ತಿದ್ದಾನೆ. ಅದನ್ನು ಕೂಡ ಅವನೇ ಮಾಡ್ತಿದ್ದಾನೆ. ಸರಿ, ನಾನು ತುಂಬಾ ಒಳ್ಳೊಳ್ಳೆ ಅಡಿಗೆಯನ್ನ ಮಾಡಿ ಹಾಲು ತುಪ್ಪ ಸಕ್ಕರೆ ಎಲ್ಲವನ್ನ ಹಾಕಿ ತಿಂದೆ, ಅಡಿಗೆಯನ್ನ ಊಟ ಮಾಡಿದೆ, ನಾನು ಚೆನ್ನಾಗಿದ್ದೇನೆ. ಹೌದು, ನೀನ್ ಚೆನ್ನಾಗಿದ್ದೀಯ, ಒಂದು ನಿನ್ನ ಪಚನ ಕ್ರಿಯೆ ಚೆನ್ನಾಗಿದೆ, ಒಳಗಡೆ ನಿನ್ನ ಜಠರಾಗ್ನಿಯು ಚೆನ್ನಾಗಿದೆ. ಆಯ್ತು, ನಿನ್ನೆ ಮಾಡಿದ್ದಂತಹ ಒಂದು ಚಿತ್ರಾನ್ನ ಇತ್ತು, ಮನೇಲಿ ಅನ್ನ ಸಾರಿತ್ತು, ನೀನ್ ತಗೊಂಡೋಗಿ ಹೊರಗಡೆ ಹಾಕಿದೆ, ಅಲ್ಲಿ ನಾಯಿಗಳು ತಿಂತು, ಇಲಿಗಳು ತಿಂದು, ಆದ್ರೆ ಅದರ ಜಠರಾಗ್ನಿಯಲ್ಲಿದ್ದು ಭಗವಂತ ಅದನ್ನು ಡೈಜೆನ್ ಮಾಡ್ತಿದ್ದಾನೆ. ಹೌದಿಲ್ಲ? ಆದ್ರೆ ಭಗವಂತ ಇಲ್ಲಿ ಯಾವುದೇ ಒಂದು ಭೇದ ಭಾವವನ್ನು ನೋಡ್ತಾ ಇಲ್ಲ. ಎಲ್ಲಾ ಜೀವರಾಶಿಗಳಲ್ಲೂ ತಾನು ಜಠರಾಗ್ನಿಯಲ್ಲಿದ್ದು ತನಗೆ ಏನು ಬೇಕು ಬೇಡದನ್ನ ಉಳಿಸ್ಕೊಂಡು ಬೇಡದನ್ನ ಹೊರಗಡೆ ಕಳಿಸ್ತಿದ್ದಾನೆ. ಎಲ್ಲದರಲ್ಲೂ ಭಗವಂತನಿದ್ದಾನೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿ ಜ್ಞಾನ ಮಹಾಪೋಹನಂ ಚ ವೇದಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ಇದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತವೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು, ವೇದಾಂತ ಕರ್ತೃ ನಾನು, ವೇದಗಳನ್ನು ತಿಳಿದವನೂ ನಾನೇ. ಪ್ರತಿಯೊಬ್ಬರ ಹೃದಯದಲ್ಲಿ ಹೃದಯಸ್ಥನಾಗಿದ್ದಾನೆ. ನಾವು ಹೇಗೆ ಆ ಒಂದು ದ್ರೌಪದಿಯ ವಿಚಾರವನ್ನ ನೋಡಿದಾಗ ಅವಳು 2 ಕೈಗಳನ್ನ ಮೇಲೆ ಎತ್ತಿ, ಹೇ ಹೃದಯ ನಿವಾಸಿ ಎಲ್ಲಿದ್ದೀಯ, ನನ್ನನ್ನ ಕಾಪಾಡು ಬಾ ಅಂತಂದಾಗ ಮಾತ್ರ ಬಂದ. ಅದಕ್ ಮುಂಚೆ ಏನ್ ಮಾಡೋದು? ಓಯ್ ದ್ವಾರಕಾ ನಿವಾಸ, ಗೋಪಿ ವಲ್ಲಭ, ನಂದನಂದನ, ಯಶೋಧನಂದ, ಅಲ್ಲಿ ಒಂದು ದಿವಸ ಕೂತ್ ಕೇಳ್ತಾರೆ, ನಾನು ಅಷ್ಟೊಂದು ಕರಿತಿದ್ನಲ್ಲ, ಅಷ್ಟೊಂದು ನಿನ್ನ ಹೆಸರನ್ನಿಟ್ಟು ಕರೀತಾ ಇದ್ದೆ, ಯಾಕೆ ನೀನ್ ಬರ್ಲಿಲ್ಲ ಅಂತಂದ್ರೆ ಆಗ ಭಗವಂತ ಹೇಳ್ತಾನೆ, ನೀನು ದ್ವಾರಕಾನಾಥ ಅಂದ್ರೆ ನಾನು ಅಲ್ಲಿಗೆ ಹೋಗಿದ್ದೆ, ಮಥುರಾನಾಥ ಅಂದ್ರೆ ನಾನು ಅಲ್ಲಿಗೆ ಹೋದೆ, ಇನ್ನೇನೋ ಒಂದು ಅಲ್ಲಿಗೆ ಹೋದೆ, ಗೋಪಿನಾಥನ ಗೋಪಿಯರ ಹತ್ರ ಹೋದೆ, ನಂದನಂದನ ನನ್ನ ತಂದೆ ಹತ್ರ ಹೋದೆ, ಯಶೋಧನಂದನ ಅಲ್ಲಿಗೆ ಹೋದೆ. ಯಾವಾಗ ಹೃದಯ ನಿವಾಸಿ ಕೃಷ್ಣ ನನ್ನನ್ನು ಕಾಪಾಡು ಅಂತ ನೀನು ಕರಿತೀಯೋ ಆವಾಗ ನಿನ್ನ ಹೃದಯಕ್ಕೆ ಬಂದೆ ನಾನು.
ನಾವ್ ಏನ್ ಮಾಡ್ಬೇಕು? ಸದಾ ಕಾಲ ಭಗವಂತ ನನ್ನ ಹೃದಯದಲ್ಲಿ ಇದ್ದಾನೆ ಅಂತ ನಾವು ಆರಾಧನೆಯನ್ನ ಮಾಡಬೇಕು. ಆಗ ಆ ಭಗವಂತ ನಮ್ಮ ಹೃದಯದಲ್ಲೇ ಇರ್ತಾನೆ, ಪ್ರತಿಯೊಂದನ್ನು ನೋಡ್ತಿರ್ತಾನೆ. ನಾವು ಯಾರೋ ಕಣ್ಣಿಗೆ ಆವರಿಸ್ಬೇಕು ಅಗತ್ಯ ಏನಿಲ್ಲ, ಒಳಗಡೆ ಇದ್ದವನ್ ಸದಾ ನಮ್ಮನ್ನ ನೋಡ್ತಿರ್ತಾನೆ. ಸ್ಮರಣೆ, ಜ್ಞಾನ, ಮರಿವು ನನ್ನಿಂದ ಬರುತ್ತೆ. ಎಲ್ಲವೂ ಸ್ಮರಣೆ ಆಗುವಂಥದ್ದು. ನಾವೇನೋ ಒಂದು ವಿಚಾರವನ್ನ ಮಾಡ್ತಾ ಇರ್ತೀವಿ, ತಕ್ಷಣಕ್ಕೆ ಹೊಡಿತೇವೆ, ಅಯ್ಯೋ ಎಷ್ಟು ಬೇಗ ನನಗೆ ನೆನಪಾಯ್ತು ಗೊತ್ತಾ ವಿಚಾರ, ಆ ಟೈಮಲ್ಲಿ ನೆನಪಾಗಿದ್ದೆ ಒಳ್ಳೇದಂತ. ಜ್ಞಾನ, ಎಲ್ಲ ಒಂದು ವಿಚಾರಗಳನ್ನ ತಿಳ್ಕೊಂಡ ಜ್ಞಾನವನ್ನ ತಿಳ್ಕೊಳ್ಳೋದಕ್ಕೆ ಜ್ಞಾನವನ್ನು ಭಗವಂತ ನಮ್ಮಲ್ಲಿ ಕೊಟ್ಟಿದ್ದಾನೆ. ಮರೆವು, ಎಲ್ಲ ಸಂದರ್ಭಗಳಲ್ಲೂ ಆ ಮರೆವು ಅನ್ನೋಂಥದ್ದು ಏನು, ಮರೆವು ಕೂಡ ನಮ್ಗೆ ಒಂದು ವರವೇ. ಯಾಕೆ ಅಂತಂದ್ರೆ ಇಂದಿನ ಜನ್ಮದಲ್ಲಿ ಎಷ್ಟೊಂದು ಮಾಡಿರ್ತೀವಿ, ಈ ಜನ್ಮದಲ್ಲೂ ನಮ್ಗೆ ಅದೇ ನೆನಪಾದಾಗ ನಾವು ಮತ್ತೆ ಈ ಜನ್ಮದಲ್ಲಿ ನಾವು ಕಂಟಿನ್ಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸಪೋಸ್ ತುಂಬಾ ಪ್ರೀತಿ ಮಾಡ್ತಿದ್ದಂತಹ ಒಬ್ಬ ಮಡದಿ ಸಾಯ್ತಾಳೆ, ಅವಳು ನೆಕ್ಸ್ಟ್ ಜನ್ಮದಲ್ಲಿ ಬಂದಾಗ ಮದುವೆ ಆಗ್ತಾಳೆ. ಮದುವೆ ಆಗಿದ್ದಾಗ ಹಿಂದಿನ ಜನ್ಮದಲ್ಲಿ ಇದ್ದಿದ್ದಂತಹ ತನ್ನ ಹಸ್ಬೆಂಡ್, ಗಂಡನನ್ನ ನೆನೆಸ್ಕೊಂಡಾಗ ಅವಳು ಇಲ್ಲಿ ನೆಮ್ಮದಿಯಿಂದ ಜೀವನ ಮಾಡಬೇಕಾ, ಮತ್ತೆ ಹಿಂದಿನ ಜನ್ಮ ಗಂಡನ ಜೊತೆಲಿ ನೆಮ್ಮದಿಯಿಂದ ಜೀವನ ಮಾಡ, ಎರಡು ರೀತಿಯಾದ ಕನ್ಫ್ಯೂಷನ್ಸ್ ಹುಟ್ಕೊಳ್ಳುತ್ತೆ. ಆ ಮರುವನ್ನ ಕೊಟ್ಟಿರುವಂತದ್ದು ಭಗವಂತ, ಅದು ನಮಗೆ ವರವೇ. ಹಿಂದಿನದೆಲ್ಲ ಮರೆತು ಈಗ ಮತ್ತೆ ನೀನು ಭಕ್ತಿಯಲ್ಲಿ ಮುಂದೆ ಹೋಗು, ಅದನ್ನೆಲ್ಲ ಮರೆಸ್ತೇನೆ ಅಂತ ಹೇಳಿ ಭಗವಂತ ಅದನ್ನೂ ಕೂಡ ವರವಾಗೇ ಕೊಟ್ಟಿದ್ದಾನೆ. ವೇದಗಳಿಂದ ತಿಳಿಯಬೇಕಾದವನು ನಾನೇ. ವೇದಗಳನ್ನ ಸೃಷ್ಟಿ ಮಾಡಿದ್ದೆ ಅದ್ ಕರ್ತೃ ಯಾರು? ಅದು ನಾನೇ. ಏನದು? ನನ್ನನ್ನು ತಿಳ್ಕೊಳಕ್ಕಿರುವಂತಹ ಮಾರ್ಗವೇ ಅಂತ ಭಗವಂತ ಹೇಳ್ತೀವಿ. ದ್ವಾಮಿಮೌ ಪುರುಷೋ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥಕ್ಷರ ಉಚ್ಯತೆ. ಪುರುಷರಲ್ಲಿ ಎರಡು ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ ಐಹಿಕ ಜಗತ್ತಿನಲ್ಲಿ ಎಲ್ಲ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲ ಜೀವಗಳು ಅಕ್ಷರರು. ಈ ಎರಡಕ್ಕೂ ಭಗವಂತ ಅತೀತನಾಗಿದ್ದಾನೆ. ಎರಡರಲ್ಲೂ ಭಗವಂತ ಇಲ್ಲ. ಸೃಷ್ಟಿ ಮಾಡಿದ್ದು ತಾನೇ, ಆದರೆ ನಾವೆಲ್ಲ ಕ್ಷರರು, ನಶಿಸಿ ಹೋಗ್ತೇವೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರೋರು ಯಾವಾಗ್ಲೂ ಇರ್ತಾರೆ, ಆದ್ರೆ ಭಗವಂತ ಎರಡಕ್ಕೂ ಅತೀತನಾಗಿದ್ದಾನೆ. ಅವನು ಯಾವಾಗ್ಲೂ ಇರುವಂತದ್ದು, ಸದಾಕಾಲ ಇರುವಂತನು, ಪುರಾತನನು, ಶಾಶ್ವತನು, ಯಾವಾಗ್ಲೂ ಅವನು ಇರ್ತಾನೆ. ಭಗವಂತನ ಇಲ್ಲ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಆ ಕಾಲದಲ್ಲೂ ಭಗವಂತ ಇರ್ತಾನೆ. ಭೂತ, ಭವಿಷ್ಯತ್, ವರ್ತಮಾನ ಕಾಲಗಳಲ್ಲೂ ಅವನು ಇದ್ದೇ ಇರ್ತಾನೆ. ಉತ್ತಮ ಪುರುಷ ಸ್ವನ್ಯಾ ಪರಮಾತ್ಮೇತ್ಯುದಾಹೃತಃ ಯಾ ಲೋಕತ್ರಯಮಾವಿಶ್ಯ ಪಿಬರ್ತ್ಯವ್ಯ ಈಶ್ವರ. ಈಶ್ವರ ಅನ್ನುವಂಥದ್ದು ನಾವು ಕಂಟ್ರೋಲರ್, ಸಣ್ಣ ಒಂದು ಈಶ್ವರರು. ಆ ಒಂದು ಎಲ್ಲ ಒಂದು ಕಂಟ್ರೋಲ್ ಮಾಡುವಂಥದ್ದು ಒಂದು ಈಶ್ವರನ ಒಂದು ಕೆಲಸ. ಇವರಿಬ್ಬರಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವಿನಾಶಿ, ಅವನು ಸದಾ ಕಾಲವಾಗಿರುವಂತವನು ಅವಿನಾಶಿ. ಅವನು ಮೂರು ಜಗತ್ತುಗಳನ್ನು ಪ್ರವೇಶಿಸುತ್ತಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ಎಲ್ಲಾ ಜಗತ್ತುಗಳಲ್ಲೂ ಇರುವಂತದ್ದು ಭಗವಂತನೇ, ಪಾಲನೆ ಮಾಡ್ತಾ ಇರೋದು ಭಗವಂತನೇ. ಏನು ವಿಸ್ತಾರ ಮಾಡ್ಕೊಂಡಿದ್ದಾನೆ. ಗೋಲೋಕದಲ್ಲಿ ಅವನು ಆರಾಮಾಗಿದ್ದಾನೆ. ವಿಸ್ತಾರವನ್ನ ಮಾಡಿ ಅವರವರ ಡ್ಯೂಟಿಯನ್ನ ಅವರವರಿಗೆ ಕೊಟ್ಟು ಅವನೇನ್ ಮಾಡ್ತಾನೆ, ಎಂಜಾಯ್ ಮಾಡ್ತಿದ್ದಾನೆ. ಸಕಲ ತನ್ನ ಭಕ್ತರ ಜೊತೆಯಲ್ಲಿ ಕೀರ್ತನೆಗಳನ್ನ ಮಾಡ್ತಾ, ಆಡ್ತಾ, ನಲಿತಾ, ಸಂತೋಷದಿಂದ ಅವನ್ ಬಾಡಿಗೆತಾನೆ. ಆದ್ರೆ ಎಲ್ಲವನ್ನು ಆ ಏಜೆಂಟ್ಸ್ ನ ಹೇಗೆ, ಆ ವರ್ಣ ನೀನು ಎಲ್ಲವನ್ನ, ಆ ಮಳೆಯನ್ನ ನೋಡಕು, ವಾಯು ನೀನು ಎಲ್ಲಾ ಜೀವಗಳಿಗೆ ಗಾಳಿಯನ್ನ ಕೊಡು, ಸೂರ್ಯ ನೀನು ಈ ಜಗತ್ತನ್ನ ಬೆಳಗಿಸು, ಚಂದ್ರ ನೀನು ಈ ಒಂದು ರುಚಿಯಾದಂತಹ ಹಣ್ಣು ತರಕಾರಿಗಳನ್ನ ಜೀವರಾಶಿಗಳಿಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಕೊಟ್ಟೇನ್ ಮಾಡಿದ್ದಾನೆ, ತಟಸ್ಥನಾಗಿದ್ದಾನೆ. ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಆದ್ರೆ ಪಾಲನೆ ಮಾಡ್ತಾ ಇರೋರು ಮೇನ್ ಯಾರು? ಭಗವಂತ. ಯಸ್ಮಾತ್ ಅಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮ ಅಥೋಸ್ಮಿನ್ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು. ಆದುದರಿಂದ ಪ್ರಪಂಚವು, ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತೆ. ಹೌದು, ಎಲ್ಲವನ್ನೂ ಸೃಷ್ಟಿ ಮಾಡಿ ಅದರಿಂದ ದೂರ ಉಳಿದು ನನ್ನಂತೆ ನಾನಿದ್ದೇನೆ ಅನ್ನೋದಾದ್ರೆ ಆ ವೇದಗಳು ಪುರುಷೋತ್ತಮನೆಂದೇ ಪ್ರಾರ್ಥನೆಯನ್ನ ಮಾಡಬೇಕು. ನಿನ್ನ ಆ ದೇವೋತ್ತಮ ಪರಮ ಪುರುಷ ಯಾರು? ಎಲ್ಲದಕ್ಕೂ ಕಾರಣ ಅವನು. ಅನಾದಿರ್ ಆದಿರ್ ಗೋವಿಂದ, ಸರ್ವ ಕಾರಣ ಕಾರಣಂ. ಎಲ್ಲ ಕಾರಣಗಳು ಕಾರಣ ಯಾರು? ಆ ಪುರುಷೋತ್ತಮ ಆಗಿರುವಂತಹ ಭಗವಂತನೇ ಎಲ್ಲದಕ್ಕೂ ಕಾರಣನಾಗಿದ್ದಾನೆ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಅಲ್ಲಿ ವಿಷ್ಣುವಿನ ಎಲ್ಲ ದೇವತೆಗಳು ಬಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಆ ಪ್ರಾರ್ಥನೆಯನ್ನ ಮಾಡುವ ಮೂಲಕ ಆ ಭಗವಂತ ಅವರ ಸಮಸ್ಯೆಗಳಿಗೆ ಉತ್ತರಗಳನ್ನ ಕೊಡುವಂಥದ್ದು ನಾವು ಎಷ್ಟು ಕಥೆಗಳ ಮೂಲಕ ಅವನು ನೋಡಿದ್ದೇವೆ. ಈಗ ಭಸ್ಮಾಸುರ ಹೇಗೆ ಮಾಡಿದ, ಅವನು ಶಿವನಿಂದ ಒಂದು ವರವನ್ನ ಪಡೆದ, ಶಿವನ ಒಂದು ತಲೆ ಮೇಲೆನೆ ಕೈ ಇಡ್ತಾನೆ ಅಂತ ಅವಳು ಅಲ್ಲೇನ್ ಮಾಡಿದ, ಆ ಒಂದು ಒಂದು ಕನ್ಯೆ ಆಗಿ, ಏನೋ ಅದು ಹೆಸರು ನನಗೆ ಗೊತ್ತಾಗ್ತಲ್ಲ, ಅವಳ ಒಂದು ಸೌಂದರ್ಯವತಿಯಾಗಿ ಏನ್ ಬರ್ತಾನೆ ಭಗವಂತ ಬಂದು ಅವಳು ನರ್ತನೆಯನ್ನ ಮಾಡ್ತಾ 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 ಅವಳ ಕೈ ಮೇಲೆ ಅವಳೇ ಇಟ್ಕೋತಾಳೆ.
ಅದನ್ನ ನೋಡಿದಂತಹ ಭಸ್ಮಾಸುರ ತನ್ನ ಮೇಲೆ ಕೈಯನ್ನ ಇಟ್ಟು ತಾನು ಭಸ್ಮಾಸುರ. ಅಂದ್ರೆ ಕೊನೆಗೆ ಏನ್ ಅಲ್ಟಿಮೇಟ್ ಏನು, ಭಗವಂತನೇ ಬರ್ತಾನೆ ಎಲ್ಲರನ್ನು ಸಾಲ್ವ್ ಮಾಡೋದಕ್ಕೆ ಅಂತ ನಾವು ಅರ್ಥ ಮಾಡ್ಕೊಳ್ಳಿ. ಯೋ ಮಾಮೇವ ಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸರ್ವವಿಧ ಭಜಂತಿ ಮಾಂ ಸರ್ವಭಾವೇನ ಭಾರತ. ಭರತ ವಂಶಜನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನು ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗುತ್ತಾನೆ. ಇಲ್ಲಿ ನಾವು ಹೇಳ್ಬೋದು ಪರಮೇಶ್ವರ, ಈಶ್ವರ ಅಲ್ಲ, ಶಿವ ಅಲ್ಟಿಮೇಟ್ ಎಲ್ಲರಿಗೂ ಅನ್ಕೊಳ್ತೀವಿ ಅವನು ಎಲ್ಲರಿಗಿಂತ ದೊಡ್ಡರು. ಅವರ ಭಾವನೆಗಳಲ್ಲಿ ಅವ್ರಿಗೆ ಇಟ್ಕೊಂಡಿರ್ತಾರೆ. ಆದ್ರೆ ಆ ಶಿವ ಏನ್ ಮಾಡ್ತಿರ್ತಾನೆ, ಪ್ರತಿ ಕ್ಷಣವೂ ಆ ವಿಷ್ಣುವಿನ ಒಂದು ಆರಾಧನೆಯ ಒಂದು ಧ್ಯಾನದಲ್ಲಿ ತೊಡಗಿರ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಮಹಾವೈಷ್ಣವ ಶಿವ. ಮೊದಲ ವೈಷ್ಣವ ಯಾರು ಅಂದ್ರೆ ಶಿವನೇ. ಅದಕ್ಕೆ ಇದು ಪಾರ್ವತಿ ಕೇಳ್ತಾಳೆ, ಈ ಒಂದು ಜಗತ್ತಿನಲ್ಲಿ ನಾವು ಯಾವ ಆರಾಧನೆಯನ್ನ ಮಾಡಿದ್ರೆ ನಮ್ಗೆ ಬೇಗ ಶೀಘ್ರವಾದಂತಹ ಫಲ ಸಿಗತ್ತೆ ಅಂತಂದ್ರೆ, ಅತಿ ಉತ್ತಮವಾದ ಯಾರನ್ನ ನಾವು ಪೂಜಿಸ್ಬೇಕು ಅಂತಂದ್ರೆ, ನಾವು ಸಹಸ್ರನಾಮದಲ್ಲಿ, ವಿಷ್ಣು ಸಹಸ್ರನಾಮದಲ್ಲಿ ಹೇಳಿ ಶಿವನದು ಈಶ್ವರ ಉವಾಚ ಅದು ಬರುತ್ತಲ್ವಾ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರಾಮ ತತ್ತುಲ್ಯಂ ರಾಮನಾಮಾವರಾನನು. ಎಲ್ಲದಕ್ಕೆ ಅತ್ಯುತ್ತಮವಾದಂಥದ್ದು ಏನು ಅಂತಂದ್ರೆ ಆ ರಾಮನನ್ನ ತಿಳಿಯುವಂಥದ್ದು, ಆ ರಾಮನನ್ನ ಆರಾಧನೆಯನ್ನ ಮಾಡುವಂಥದ್ದು. ಅದಕ್ಕಿಂತ ಉತ್ತಮವಾದದ್ದು ಏನೂ ಇಲ್ಲ ಪಾರ್ವತಿ, ಇದೇ ಫೈನಲ್ ಅಂತ ಶಿವ ಹೇಳುವಂಥದ್ದು. ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ಯ ಬುದ್ಧಿಮಾತ್ಸ ಕೃತ್ಯಶ್ಚ ಭಾರತ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ, ಅವನ ಎಲ್ಲ ಪ್ರಯತ್ನಗಳು ಪರಿಪೂರ್ಣವಾಗುತ್ತದೆ. ಇಲ್ಲಿ ಭಗವಂತ ಹೇಳ್ತಾ ಇರುವಂತದ್ದು, ಅರ್ಜುನ ಇದು ತುಂಬಾ ಪರಿಪೂರ್ಣವಾದಂತಹ ಜ್ಞಾನ, ರಹಸ್ಯವಾದ ಕಾನ್ಫಿಡೆನ್ಷಿಯಲ್. ಇದನ್ನ ಕಾನ್ಫಿಡೆನ್ಷಿಯಲ್ ಆಗಿ ಇಟ್ಟಿದ್ದಾರೆ ಈ ಒಂದು ಜ್ಞಾನವನ್ನ. ಇದನ್ನ ತಿಳಿದುಕೊಂಡ್ರೆ ಯಾರು ಈ ಒಂದು ರಹಸ್ಯವನ್ನ ಯಾರು ತಿಳ್ಕೊಂಡು ಅರ್ಥ ಮಾಡ್ಕೊಳ್ತಾನೆ ಅವನು ಬುದ್ಧಿವಂತನಾಗ್ತಾನೆ. ಅವನು ಇನ್ನೇನೆಲ್ಲ ಇದನ್ನ ತಿಳ್ಕೊಂಡು ಅವನು ಏನು ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೋಗ್ತಾನೆ, ಆ ಪ್ರಯತ್ನಗಳಿಂದ ಅವನೇನಾಗ್ತಾನೆ, ಪೂರ್ಣ ಅಲ್ಲ ಪರಿಪೂರ್ಣನಾಗ್ತಾನೆ. ಅಂತಹ ಜ್ಞಾನ ಇದು ಅಂತ ಹೇಳಿ ಭಗವಂತ ಅರ್ಜುನನಿಗೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.